प्रणमामिने। नमस्ते सारस्वते देवी गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಆಧಾರದ ಸ್ವಾಗತ. ನಮಗೆ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಇಸ್ಕಾನ್ ಅಲ್ಲಿಯ ಅಧ್ಯಕ್ಷರಾದ ಇಸ್ಕ್ರೇಸ್ ಶ್ರೀ ನಾಮನಿಷ್ಠ ಪ್ರಭುಜಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೆ ಇಸ್ಕಾನ್ನ ಫೌಂಡರ್ ಅಧ್ಯಕ್ಷರಾದ ಇಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೆ ಅಲ್ಲಿರುವ ಇತರ ಗುರುಗಳೆಲ್ಲರಿಗೂ ವಂದಿಸುತ್ತಾ ಅವರೆಲ್ಲರ ಆಶೀರ್ವಾದವನ್ನ ತಗೊಳ್ತಾ ಈ ಒಂದು ತರಗತಿಯನ್ನ ಶುರು ಮಾಡೋಣ. ಮೊದಲಿಗೆ ನಾವು ಷಟ್ಸುತಾಷ್ಟಕ ಹೇಳುವ. ನವ ಗೌರವರಂ ನವ ಪುಷ್ಪಶರಂ ನವ ಭಾವದರಂ ನವಲಾಸ್ಯ ಪರಂ. ಮಾತಾಜಿ ಅವರು ರಿಪೀಟ್ ಮಾಡ್ತಾರ ಅಲ್ಲ ನಾನು ಹೇಳ್ಕೊಂಡು ಹೋಗ್ಲಾ? ನೀವು ಹೇಳ್ಕೊಂಡು ಹೋಗಿ ಮಾತಾಜಿ, ನಿಮಗೆ ಟೈಮ್ ಸಾಕಾಗ್ಲಿಕ್ಕಿಲ್ಲ. ನವ ಹಾಸ್ಯಕರಂ ನವ ಹೇಮವರಂ ಪ್ರಣಮಾಮಿ ಶಚಿ ಸುತ ಗೌರವರಂ ನವ ಪ್ರೇಮಯುತಂ ನವನೀತ ಶುಚಂ ನವ ವೇಷಕೃತಂ ನವ ಪ್ರೇಮರಸಂ ನವಧಾವಿಲಸ ಶುಭ ಪ್ರೇಮಮಯಂ ಪ್ರಣಮಾಮಿ ಶಚಿ ಸುತ ಗೌರವರಂ ಹರಿಭಕ್ತಿ ಪರಂ ಹರಿನಾಮದರಂ ಕರಜಪ್ಯಕರಂ ಹರಿನಾಮ ಪರಂ ನಯನೇ ಸತತಂ ಪ್ರಣಯಾಶ್ರುದರಂ ಪ್ರಣಮಾಮಿ ಶಚಿ ಸುತ ಗೌರವರಂ ಸತತಂ ಜನತಾ ಭವ ತಾಪಹರಂ ಪರಮಾರ್ಥ ಪರಾಯಣ ಲೋಕಗತಿಂ ನವಲೇಹಕರಂ ಜಗತಾಪಹರಂ ಪ್ರಣಮಾಮಿ ಶಚಿ ಸುತ ಗೌರವರಂ ಪ್ರಣಮಾಮಿ ಶಚಿ ಸುತ ಗೌರವರಂ ಪ್ರಣಮಾಮಿ ಶಚಿ ಸುತ ಗೌರವರಂ ನಿಜ ಭಕ್ತಿಕರಂ ಪ್ರಿಯ ಚಾರುತರಂ ನಟನಾರ್ತನ ನಾಗರ ರಾಜಕುಲಂ ಕುಲಕಾಮಿನಿ ಮಾನಸಲಾಸ್ಯಕರಂ ಪ್ರಣಮಾಮಿ ಶಚಿ ಸುತ ಗೌರವರಂ ಕರತಾಲಬಲಂ ಕಲಕಂಠರವಂ ಮೃದುವಾದ್ಯ ಸುವೀನಿಕಯಾ ಮಧುರಂ ನಿಜ ಭಕ್ತಿ ಗುಣಾವ್ರತ ನಾಟ್ಯಕರಂ ಪ್ರಣಮಾಮಿ ಶಚಿ ಸುತ ಗೌರವರಂ ಯುಗಧರ್ಮಯುತಂ ಪುನರ್ನಂದಸುತಂ ಧರಣೀಷು ಚಿತ್ರಂ ಭವಭಾವೋಚಿತಂ ತನುಧ್ಯಾನಚಿತಂ ನಿಜವಾಸಯುತಂ ಪ್ರಣಮಾಮಿ ಶಚಿ ಸುತ ಗೌರವರಂ ಅರುಣಂ ನಯನಂ ಚರಣಂ ವಸನಂ ವದನೆ ಸ್ಖಲಿತಂ ಸ್ವಕನಾಮಧರಂ ಕುರುತೆ ಸುರಸಂ ಜಗತಾ ಜೀವನಂ ಪ್ರಣಮಾಮಿ ಶಚಿ ಸುತ ಗೌರವರಂ ಪ್ರಣಮಾಮಿ ಶಚಿ ಸುತ ಗೌರವರಂ ಪ್ರಣಮಾಮಿ ಶಚಿ ಸುತ ಗೌರವರಂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಚೈತನ್ಯ ಜಯ ನಿತ್ಯಾನಂದ ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಚೈತನ್ಯ ಜಯ ಗೌರವೃಂದ ಗೌರಾಂಗ ಗೌರಾಂಗ ನಿತ್ಯಾನಂದ ಗೌರಾಂಗ 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 ನಿತ್ಯಾನಂದ ಗೌರಾಂಗ 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 ನಿತ್ಯಾನಂದ ಗೌರಾಂಗ 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 ನಿತ್ಯಾನಂದ ಗೌರಾಂಗ ನಿತ್ಯಾನಂದ ನಿತ್ಯಾನಂದ ಗೌರಾಂಗ ನಿತ್ಯಾನಂದ 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 ಗೌರಾಂಗ ನಿತ್ಯಾನಂದ 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 ಗೌರಾಂಗ ನಿತ್ಯಾನಂದ 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 ಗೌರಾಂಗ ನಿತ್ಯಾನಂದ ಗೌರಾಂಗ 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 ನಿತ್ಯಾನಂದ ನಿತ್ಯಾನಂದ ಗೌರಾಂಗ ನಿತ್ಯಾನಂದ 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 ಗೌರಾಂಗ ನಿತ್ಯಾನಂದ ಹರೇ ಕೃಷ್ಣ. ಶ್ರೀ ಚೈತನ್ಯ ಚರಿತಾಮೃತಂ ಕೀ ಜೈ, ಶ್ರೀ ಸಚ್ಚಿದಾಷ್ಟಕಂ ಕೀ ಜೈ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯ ಶುರು ಮಾಡೋಣ. ಅಧ್ಯಾಯ 19. ಇದು ಅಂತ್ಯಲೀಲಾ. ಇವತ್ತಿನ ಒಂದು ಅಧ್ಯಾಯ ಅಂತ್ಯಲೀಲದಲ್ಲಿ 19ನೇ ಅಧ್ಯಾಯವನ್ನ ಕೊಟ್ಟಿದ್ದಾರೆ ನಮ್ಗೆ. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಅಚಿಂತ್ಯ ವರ್ತನೆ ಅಂತ ಹೇಳ್ಕೊಂಡು, ಅಚಿಂತ್ಯ ಅಂತ ಹೇಳಿದ್ರೆ ನಮ್ಮ ಚಿಂತನೆಗೆ ನಿಲುಕದ್ದು ಅಂತ ಹೇಳ್ಕೊಂಡು, ಅಂದ್ರೆ ಅದನ್ನ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುವಂತದ್ದು. ಸೊ ಅಂದ್ರೆ ಅಂತ್ಯಲೀಲದಲ್ಲಿ ಚೈತನ್ಯ ಮಹಾಪ್ರಭುಗಳ ಒಂದು ವರ್ತನೆ ಏನಿದೆ ಅದು ಭಾವ ಪರವಶರಾಗಿ ಅವರು ಮಾಡುವಂತ ಲೀಲೆಗಳು, ಅದನ್ನ ನಮ್ಗೆ ಅಂದ್ರೆ ನಮ್ಮ ಚಿಂತೆಗೆ ನಿಲುಕದ್ದು ಅಂತ ಹೇಳ್ಕೊಂಡು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುವಂತದ್ದು. ಅದು ಶುದ್ಧ ಭಕ್ತರಿಗೆ ಮಾತ್ರ ಅರ್ಥ ಆಗುವ ಆ ಒಂದು ರೀತಿಯ ವರ್ತನೆ ಅದು ಅಂತೇಳಿ ಇವತ್ತಿನ ಒಂದು ಅಧ್ಯಾಯದಲ್ಲಿ ಹೇಳ್ತಾ ಇದೆ. 19ನೇ ಅಧ್ಯಾಯದ ಸಾರಾಂಶವನ್ನ ಶ್ರೀಲ ಭಕ್ತಿ ವಿನೋದ ಠಾಕೂರರು ತಮ್ಮ ಅಮೃತ ಪ್ರವಾಹ ಭಾಷ್ಯದಲ್ಲಿ ನೀಡಿದ್ದಾರೆ. ಪ್ರತಿ ವರ್ಷ ಶ್ರೀ ಚೈತನ್ಯ ಮಹಾಪ್ರಭುಗಳು ಜಗದಾನಂದ ಪಂಡಿತರನ್ನು ನವದ್ವೀಪದಲ್ಲಿರುವ ತಮ್ಮ ತಾಯಿಯನ್ನ ಭೇಟಿ ಮಾಡಲು ಬಟ್ಟೆ ಮತ್ತು ಪ್ರಸಾದವನ್ನು ಉಡುಗೊರೆಗಳೊಂದಿಗೆ ಕೇಳಿಕೊಂಡರು ಅಂತ ಹೇಳಿದ್ರೆ, ಈ ಒಂದು ಅಧ್ಯಾಯದ ಸಮ್ಮರಿಯನ್ನ ಇಲ್ಲಿ ಕೊಟ್ಟಿದ್ದಾರೆ ಮೊದಲಿಗೆ. ಅಂತಹ ಒಂದು ಭೇಟಿಯ ನಂತರ ಜಗದಾನಂದ ಪಂಡಿತರು ಅದ್ವೈತ ಆಚಾರ್ಯರು ಬರೆದ ಸ್ಯಾನೆಟ್ ನೊಂದಿಗೆ ಪುರಿಗೆ ಮರಳಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಅದನ್ನ ಓದಿದಾಗ ಅವರ ಆನಂದವು ಎಷ್ಟು ದೊಡ್ಡದಾಗಿತ್ತೆಂದರೆ, ಎಲ್ಲಾ ಭಕ್ತರು ಭಗವಂತ ಶೀಘ್ರದಲ್ಲೇ ನಿಧನರಾಗುತ್ತಾರೆ ಎಂದು ಭಯಪಟ್ಟರು. ಭಗವಂತನ ಸ್ಥಿತಿ ಎಷ್ಟು ಗಂಭೀರವಾಗಿತ್ತಂತ ಹೇಳಿದ್ರೆ, ರಾತ್ರಿಯಲ್ಲಿ ಅವನು ಅದನ್ನು ಗೋಡೆಗಳಿಗೆ ಉಜ್ಜುವ ಮೂಲಕ ಅವನ ಮುಖವನ್ನು ಗಾಯಗೊಳಿಸಿ ರಕ್ತಸಿಕ್ತಗೊಳಿಸುತ್ತಿದ್ದನು. ಅದನ್ನು ತಡೆಯಲು ಸ್ವರೂಪ ದಾಮೋದರರು ಶಂಕರ ಪಂಡಿತರನ್ನು ರಾತ್ರಿಯಲ್ಲಿ ಭಗವಂತನೊಂದಿಗೆ ಒಂದೇ ಕೋಣೆಯಲ್ಲಿ ಇರಲು ಕೇಳಿಕೊಳ್ತಾರೆ ಅಂತೇಳಿ. ಈ ಅಧ್ಯಾಯವು ವೈಶಾಖ ಮಾಸದ ಹುಣ್ಣಿಮೆಯ ರಾತ್ರಿ, ಏಪ್ರಿಲ್ ಮೇ ವೈಶಾಖ ಮಾಸ ಅಂತ ಹೇಳಿದ್ರೆ ಜಗನ್ನಾಥ ವಲ್ಲಭ ಉದ್ಯಾನವನ್ನು ಪ್ರವೇಶಿಸಿದ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ವಿವಿಧ ದಿವ್ಯ ಆನಂದಗಳನ್ನ ಅನುಭವಿಸಿದ ರೀತಿಯನ್ನು ಮತ್ತಷ್ಟು ವಿವರಿಸುತ್ತದೆ. ಅಶೋಕ ವೃಕ್ಷದ ಕೆಳಗೆ ಶ್ರೀ ಕೃಷ್ಣನನ್ನು ಇದ್ದಕ್ಕಿದ್ದಂತೆ ನೋಡಿದ ಪರಮಾನಂದ ಪ್ರೇಮದಿಂದ ತುಂಬಿ ಅವರು ಆಧ್ಯಾತ್ಮಿಕ ಹುಚ್ಚುತನದ ವಿವಿಧ ಲಕ್ಷಣಗಳನ್ನ ಪ್ರದರ್ಶಿಸಿದರು ಅಂತ ಹೇಳ್ಕೊಂಡು, ಅಂದ್ರೆ ಆ ಒಂದು ಭಾವೋದ್ರೇಕ ಆ ಒಂದು ಹಂತ ನಾವು ಭಕ್ತಿಯಲ್ಲಿ ಟಾಪ್ ಮೋಸ್ಟ್ ಅಂದ್ರೆ ಪ್ರೇಮ ಹಂತ ಅಂತ ಹೇಳ್ತೇವೆ. ಆ ಪ್ರೇಮವನ್ನ ಕೂಡ ಮೀರಿದ ಒಂದು ಭಾವ ಅಂತ ಇದೆ. ಈಗ ನಾವು ಅದೋ ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ ಅಂತೇಳಿ ಆ ಪ್ರೇಮದ ನಂತರ ಮತ್ತೆ 6 ಭಾವ ಹಂತಗಳಿದೆ ಅಂತ ಹೇಳ್ತಾರೆ. ಅದು ಅಂದ್ರೆ ಈ ಒಂದು 3 ಯಾವುದು 6 ರಸ ಏನಿದೆ ಅಲ್ಲಿ, ಸಾಕ್ಯ ರಸ, ದಾಸ್ಯ ರಸ ಮತ್ತೆ ವಾತ್ಸಲ್ಯ ರಸ, ಅದು ಒಂದು ಭಾವ ಅಂತ ಒಂದು ರೀತಿಯ ಇದ್ರಲ್ಲಿ ಬಂದ್ರೆ, ಉಳಿದ 3 ಅದಕ್ಕಿಂತ ಉನ್ನತ ಮಟ್ಟದಲ್ಲಿ
ಸೊ ರಾಧಾರಾಣಿ ಅಂತ ಅವಳು ರಾಧಾರಾಣಿ ಮತ್ತೆ ಅಷ್ಟ ಸಖಿಯರು ಏನಿದ್ದಾರೆ ಅವರು ಅನುಭವಿಸುವಂತಹದ್ದು ರಸ ಆ ರೀತಿ. ಮಾಧುರ್ಯ ರಸ ಗೋಪಿಕೆಯರು ಅನುಭವಿಸಿದ್ರೆ ಅದಕ್ಕಿಂತ ಉನ್ನತ ಮಟ್ಟದ ರಸ ಅದು ಭಾವ. ಅದರಲ್ಲಿ ಇನ್ನೆರಡು ಹಂತ ಏನಿದೆ ಅದು ರಾಧಾರಾಣಿ ಮತ್ತೆ ಅವರ ಅಷ್ಟ ಸಖಿಯರು ಅವರು ಮಾತ್ರ ಅನುಭವಿಸುವಂತಹ ರೀತಿಯದ್ದು ಆ ರೀತಿ. ಸೊ ಇಲ್ಲಿ ಅಂದ್ರೆ ಈ ಒಂದು ಅಧ್ಯಾಯ ನಮ್ಗೆ ಕೂಡ ಅರ್ಥ ಮಾಡ್ಕೊಳ್ಕೆ ಸ್ವಲ್ಪ ಕಷ್ಟನೇ ಇದೆ. ಈ ರೀತಿ ಕೂಡ ಇದೆಯಾ ಅಂತೇಳಿ ಅನಿಸ್ಬೋದು ನಮ್ಗೆ ಓದುವ. ಈ ಅಧ್ಯಾಯವು ಇಲ್ಲಿ ಹೇಳ್ತಾರೆ, ಇಲ್ಲಿ ಅವರು ಆಧ್ಯಾತ್ಮಿಕ ಹುಚ್ಚುತನದ ವಿವಿಧ ಲಕ್ಷಣಗಳನ್ನ ಪ್ರದರ್ಶಿಸಿದರು ಅಂತ ಹೇಳ್ಕೊಂಡು, ಅಂದ್ರೆ ಅಷ್ಟು ಭಾವೋದ್ರೇಕರಾಗಿ ಒಂದು ನಮ್ಗೆ ಅದು ಹುಚ್ಚರ ತರ ಕಾಣ್ಬೋದು, ಆದ್ರೆ ಅವರು ಆ ಒಂದು ವಿಪ್ರಲಂಬ ಭಾವ, ಆ ವಿರಹದ ಒಂದು ಭಾವ ಏನಿದೆ, ಆ ಭಗವಂತನನ್ನ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ ಹೇಳುವ ತರ ಆ ಒಂದು ರೀತಿಯ ಒಂದು ಹುಚ್ಚುತನದ ವಿವಿಧ ಲಕ್ಷಣಗಳನ್ನ ಇಲ್ಲಿ ಪ್ರದರ್ಶಿಸ್ತಾರೆ. ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ, ತಾಯಂದಿರ ಭಕ್ತರಲ್ಲಿ ಅತ್ಯಂತ ಶ್ರೇಷ್ಠರಾದ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಹುಚ್ಚರಂತೆ ಮಾತನಾಡುತ್ತಾ ತಮ್ಮ ಮುಖವನ್ನು ಗೋಡೆಗಳಿಗೆ ಉಜ್ಜಿಕೊಂಡರು. ಪರಮಾನಂದದ ಪ್ರೀತಿಯ ಭಾವನೆಗಳಿಂದ ತುಂಬಿ ಹೋಗಿ ಅವರು ಕೆಲವೊಮ್ಮೆ ತಮ್ಮ ಲೀಲೆಗಳನ್ನು ನಿರ್ವಹಿಸಲು ಜಗನ್ನಾಥ ವಲ್ಲಭ ಉದ್ಯಾನವನವನ್ನು ಪ್ರವೇಶಿಸ್ತಿದ್ರು. ನಾನು ಅವರಿಗೆ ನನ್ನ ಗೌರವಯುತ ನಮನಗಳನ್ನ ಸಲ್ಲಿಸುತ್ತೇನೆ ಅಂತೇಳಿ ಹೇಳ್ತಾರೆ. ಎರಡನೇ ಶ್ಲೋಕದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಎಲ್ಲಾ ಕೀರ್ತಿಗಳು, ಭಗವಾನ್ ನಿತ್ಯಾನಂದರಿಗೆ ಎಲ್ಲಾ ಕೀರ್ತಿಗಳು, ಅದ್ವೈತ ಆಚಾರ್ಯರಿಗೆ ಎಲ್ಲಾ ಕೀರ್ತಿಗಳು ಮತ್ತು ಭಗವಾನ್ ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಭಕ್ತರಿಗೆ ಎಲ್ಲಾ ಕೀರ್ತಿಗಳು ಅಂತ ಹೇಳಿದ್ರೆ ಶುದ್ಧ ಭಕ್ತರು ಅವರಿಗೆಲ್ಲ ನಾವು ಅಂದ್ರೆ ಗ್ಲೋರಿಫೈ ಮಾಡ್ಬೇಕು. ನಮ್ಗೆ ಇದು ಅರ್ಥ ಆಗ್ಬೇಕಾದ್ರೆ ನಾವು ಅವರನ್ನೆಲ್ಲ ನಾವು ಸ್ಮರಿಸಿ ಅವರಿಗೆ ಅಂದ್ರೆ ಆ ಒಂದು ಇದನ್ನ ಸಲ್ಲಿಸ್ಬೇಕು, ಗೌರವವನ್ನ ಸಲ್ಲಿಸ್ಬೇಕು ಅಂತೇಳಿ. ಕೃಷ್ಣನ ಪ್ರೇಮ ಪರಮಾನಂದದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೀಗೆ ಹುಚ್ಚನಂತೆ ವರ್ತಿಸಿದರು, ಹಗಲು ರಾತ್ರಿ ಹುಚ್ಚನಂತೆ ಮಾತನಾಡುತ್ತಿದ್ದರು. ಅಂದ್ರೆ ನಿಮ್ಗೆ ಇನ್ನ ಇದು ಡೀಟೇಲ್ ಆಗಿ ನಿಮ್ಗೆ ಲೈನ್ ಆಗಿ ಬರ್ತದೆ. ಯಾಕಂತ ಹೇಳಿದ್ರೆ ನಿನ್ನೆ ಮಧ್ಯಲೀಲ ನಾವು ಅರ್ಧದಲ್ಲಿ ನಿಲ್ಸಿ ನಾವು ಇವತ್ತು ಈ ಅಂತ್ಯಲೀಲದ ಒಂದು ಅಧ್ಯಾಯವನ್ನ ತಗೊಂಡಿದ್ದೇವೆ. ಅಂದ್ರೆ ಅದನ್ನೆಲ್ಲ ನಿಮ್ಗೆ ಡೀಟೇಲ್ ಆಗಿ ಆ ಒಂದು ಚೈತನ್ಯ ಚರಿತಾಮೃತ ಓದುವ ಆ ಒಂದು ಇದೆ ಎಲ್ಲ ಡೈಲಿ ಓದುವಂಥದ್ದು. ಇದೊಂದು ಗೌರ ಹುಣ್ಣಿಮೆಯ ಪ್ರಯುಕ್ತ ನಾವು ಈ ತರ ಮಾಡ್ತಾ ಇರುವಂತದ್ದು. ಮತ್ತೆ ನಿಮ್ಗೆ ಇದನ್ನ ಡೀಟೇಲ್ ಆಗಿ ಅಲ್ಲಿ ನೋಡ್ಬೋದು, ನೀವು ಓದ್ಬೋದು. ಹಾಗೆ ಇಲ್ಲಿ ಕೃಷ್ಣನ ಪ್ರೇಮ ಪರಮಾನಂದದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೀಗೆ ಹುಚ್ಚರಂತೆ ವರ್ತಿಸಿದರು, ಹಗಲು ರಾತ್ರಿ ಹುಚ್ಚನಂತೆ ಮಾತಾಡ್ತಾ ಇದ್ರು. ಜಗದಾನಂದ ಪಂಡಿತರು ಶ್ರೀ ಚೈತನ್ಯ ಮಹಾಪ್ರಭುಗಳ ಅತ್ಯಂತ ಪ್ರಿಯ ಭಕ್ತರಾಗಿದ್ದರು. ಅವರ ಪ್ರಭುಗಳ ಅತ್ಯಂತ ಪ್ರಿಯ ಭಕ್ತ ಜಗದಾನಂದ ಪಂಡಿತರು ಅಂತ ಹೇಳ್ಕೊಂಡು, ಅವರ ಚಟುವಟಿಕೆಗಳಿಂದ ಭಗವಂತನು ಅಪಾರ ಆನಂದವನ್ನ ಪಡೆದನು ಅಂತ ಹೇಳ್ಕೊಂಡು, ಅಂದ್ರೆ ಆ ಪ್ರಿಯ ಭಕ್ತ ಅವರ ಆ ಚಟುವಟಿಕೆಗಳಿಂದ ಅವನ ಚಟುವಟಿಕೆಗಳಿಂದ ಭಗವಂತ ಅಪಾರ ಆನಂದವನ್ನ ಪಡಿತಾರಂತೆ. ತನ್ನ ತಾಯಿ ತನ್ನಿಂದ ಬೇರ್ಪಟ್ಟು ತುಂಬಾ ದುಃಖಿತಳಾಗಿದ್ದಾಳೆ ಎಂದು ತಿಳಿದು ಭಗವಂತನು ಪ್ರತಿ ವರ್ಷ ಜಗದಾನಂದ ಪಂಡಿತನನ್ನು ನವದ್ವೀಪಕ್ಕೆ ಕಳುಹಿಸಿ ಅವಳನ್ನು ಸಮಾಧಾನ ಪಡಿಸುತ್ತಿದ್ದನು. ಈ ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ತಗೊಂಡ ಮೇಲೆ ಅವರು ಜಗನ್ನಾಥಪುರಿಯಲ್ಲಿ ನೆಲೆಸ್ತಾರೆ. ಅದು ಕೂಡ ಒಂದು ತಾಯಿಯ ಒಂದು ಬೇಡಿಕೆ ಮೇಲೆಗೆ ಅವ್ರಿಲ್ಲಾದ್ರೆ ವೃಂದಾವನಕ್ಕೆ ಹೋಗ್ಬೇಕು ಅಂತ ಇದ್ದಿದ್ದು. ಆದ್ರೆ ಆ ವೃಂದಾವನದಲ್ಲಿದ್ರೆ ಯಾರು ನಿನ್ನ ಬಗ್ಗೆ ಏನು ವಿಷಯಗಳು ನಮ್ಗೆ ಸಿಗೋದಿಲ್ಲ. ಈ ಜಗನ್ನಾಥಪುರಿ ಆದ್ರೆ ಹೋಗಿ ಬರ್ತಾ ಯಾರಾದ್ರೂ ಇರ್ತಾರೆ. ಸೊ ಹಾಗೆ ನನ್ಗೆ ನಿನ್ನ ಬಗ್ಗೆ ತಿಳ್ಕೊಳ್ಬೋದು, ನಿನ್ನ ಯೋಗಕ್ಷೇಮ ಅಂತ ಹೇಳ್ಕೊಂಡು ತಾಯಿಯ ಒಂದು ಒತ್ತಾಯಕ್ಕೆ ಅವರು ಜಗನ್ನಾಥಪುರಿ ನೀಲಾಚಲ ಅಲ್ಲಿಗೆ ಬರ್ತಾರೆ, ಅಲ್ಲಿ ಇರ್ತಾರೆ. ಹಾಗೆ ತಾಯಿ ತುಂಬಾ ದುಃಖಿತರಾಗಿದ್ದಾರೆ. ಇವರು ಈ ಒಂದು ಇದಕ್ಕೆ ಬಂದ್ಮೇಲೆ ಬೇರ್ಪಟ್ಟು ತನ್ನ ತಾಯಿ ತನ್ನಿಂದ ಬೇರ್ಪಟ್ಟು ದುಃಖಿತರಾಗಿದ್ದಾರೆ ಎಂದು ತಿಳಿದು ತನ್ನ ಪ್ರಿಯ ಭಕ್ತ ಜಗದಾನಂದ ಪಂಡಿತರನ್ನ ನವದ್ವೀಪಕ್ಕೆ ಕಳಿಸಿ ಅವರಿಗೆ ಸಮಾಧಾನ ಹೇಳಲಿಕ್ಕೆ ಕಳಿಸ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಜಗದಾನಂದ ಪಂಡಿತರಿಗೆ ನಾಡಿಯಾಗಿ ಹೋಗಿ ನನ್ನ ತಾಯಿಗೆ ನನ್ನ ನಮನಗಳನ್ನು ಅರ್ಪಿಸು, ನದಿಯಾಗೆ ಹೋಗಿ ಅಲ್ಲಿ ಆ ಊರಿನ ಹೆಸರು, ನನ್ನ ತಾಯಿಗೆ ನನ್ನ ನಮನಗಳನ್ನ ಅರ್ಪಿಸು, ನನ್ನ ಹೆಸರಿನಲ್ಲಿ ಅವಳ ಕಮಲದ ಪಾದಗಳನ್ನ ಸ್ಪರ್ಶಿಸು. ಅಂದ್ರೆ ನಾನು ಆ ರೀತಿ ಹೇಳಿದ್ದೇನೆ ಅಂತೇಳಿ ನನ್ನ ಪರವಾಗಿ ನೀನು ಅವಳ ಪಾದ ಕಮಲವನ್ನ ಸ್ಪರ್ಶಿಸು ಅಂತ ಅವನ ಜಗದಾನಂದ ಪಂಡಿತರ ಹತ್ರ ಹೇಳಿ ಕಳಿಸ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ನನಗಾಗಿ ಅವಳಿಗೆ ಹೇಳು, ನಾನು ಪ್ರತಿದಿನ ಇಲ್ಲಿಗೆ ಬಂದು ನಿಮ್ಮ ಪಾದ ಕಮಲಗಳಿಗೆ ನನ್ನ ನಮನಗಳನ್ನ ಅರ್ಪಿಸುತ್ತೇನೆ ಎಂಬುದನ್ನು ದಯವಿಟ್ಟು ನೆನಪಿಡಿ ಅಂತ ಹೇಳ್ಕೊಂಡು ಹೇಳು. ಅಂದ್ರೆ ಅಲ್ಲಿ ನಾನು ದೂರದಲ್ಲಿ ಇದ್ರೂ ಕೂಡ ಪ್ರತಿದಿನ ನಿನ್ನ ಪಾದ ಕಮಲಗಳಿಗೆ ನಾನು ನನ್ನ ನಮನಗಳನ್ನ ಅರ್ಪಿಸ್ತೇನೆ ಅಂತೇಳಿ ನಿನ್ನಲ್ಲಿ ಬಂದು ಅಂತೇಳಿ ಮಾನಸಿಕವಾಗಿ ಅವ್ರು ಮಾಡ್ತಾರೆ ಅಂತ ಹೇಳ್ಕೊಂಡು, ನೀವು ಹೀಗೆ
ನೀವು ಯಾವುದೇ ದಿನ ನನಗೆ ಊಟ ಹಾಕಲು ಬಯಸುತ್ತೀರೋ ನಾನು ಖಂಡಿತವಾಗಿಯೂ ಬಂದು ನೀವು ಅರ್ಪಿಸುವುದನ್ನು ಸ್ವೀಕರಿಸುತ್ತೇನೆ. ನಾನು ನಿಮ್ಮ ಸೇವೆಯನ್ನ ತ್ಯಜಿಸಿ ಸನ್ಯಾಸ ವ್ರತವನ್ನ ಸ್ವೀಕರಿಸಿದ್ದೇನೆ. ಹೀಗೆ ನಾನು ಹುಚ್ಚನಾಗಿದ್ದೇನೆ ಮತ್ತು ಧರ್ಮದ ತತ್ವಗಳನ್ನ ನಾಶಪಡಿಸಿದ್ದೇನೆ ಅಂತ ಕೂಡ ಹೇಳ್ತಾರೆ. ಅಂತ ಹೇಳಿದ್ರೆ ಧರ್ಮದ ತತ್ವಗಳನ್ನ ನಾಶಪಡಿಸಿದ್ದೇನೆ ಅಂತ ಹೇಳಿದ್ರೆ ತಾಯಿಯನ್ನ ನೋಡ್ಕೊಳ್ಳೋದು ಮಗನ ಕರ್ತವ್ಯ ಆಗಿರ್ತದೆ. ಆ ಕರ್ತವ್ಯ ಭ್ರಷ್ಟ ಆದಾಗೆ ನಾನು ಸನ್ಯಾಸ ಸ್ವೀಕರಿಸಿ ನಿಮ್ಮನ್ನ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ನಾನು ತ್ಯಜಿಸಿದ್ದೇನೆ. ನಿಮ್ಮ ಸೇವೆಯನ್ನ ನಾನು ತ್ಯಜಿಸಿ ಸನ್ಯಾಸ ವ್ರತವನ್ನ ಸ್ವೀಕರಿಸಿದ್ದೇನೆ. ಹಾಗಾಗಿ ನಾನು ಧರ್ಮದ ತತ್ವನ ನಾಶ ಮಾಡಿದ್ದೇನೆ ಅಂತ ಹೇಳ್ಕೊಳ್ತಾರೆ. ತಾಯಿ, ದಯವಿಟ್ಟು ಇದನ್ನು ಅಪರಾಧವೆಂದು ಭಾವಿಸಬೇಡಿ, ಏಕೆಂದರೆ ನಾನು ನಿಮ್ಮ ಮಗ, ನಿಮ್ಮ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗಿದ್ದೇನೆ. ನಿಮ್ಮ ಆದೇಶದ ಪ್ರಕಾರ ನಾನು ಜಗನ್ನಾಥಪುರಿಯ ನೀಲಾಚಲದಲ್ಲಿ ವಾಸಿಸುತ್ತಿದ್ದೇನೆ. ನಾನು ಬದುಕಿರುವವರೆಗೂ ಈ ಸ್ಥಳವನ್ನ ಬಿಡೋದಿಲ್ಲ ಅಂತ ಇದನ್ನೆಲ್ಲ ಜಗದಾನಂದ ಪಂಡಿತರ ಹತ್ರ ತಾಯಿಯ ಬಳಿ ಹೇಳ್ತಾರೆ. ಪರಮಾನಂದಪುರಿಯ ಆದೇಶವನ್ನು ಅನುಸರಿಸಿ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ತಾಯಿಗೆ ಜಗನ್ನಾಥನು ಗೋಪಾಲಕನಾಗಿ ಲೀಲೆಗಳನ್ನು ಕಳೆದ ನಂತರ ಬಿಟ್ಟು ಹೋದ ಪ್ರಸಾದ ವಸ್ತ್ರವನ್ನ ಕಳಿಸ್ತಾರೆ. ಆ ರೀತಿ ಜಗದಾನಂದನ ಹತ್ರ ಅಲ್ಲಿ ಒಂದು ಪ್ರಸಾದ ರೂಪದಲ್ಲಿ ಆ ಭಗವಂತನ ಲೀಲೆಗಳನ್ನ ಮಾಡಿರುವಂತ ಒಂದು ಆ ಧರಿಸಿರುವಂತ ಬಟ್ಟೆ ಆ ರೀತಿ ಪ್ರಸಾದ ರೂಪವಾಗಿ ಕೊಡ್ತಾರಂತೆ. ಅದನ್ನ ಕೂಡ ಕಳಿಸ್ಕೊಡ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಬಹಳ ಎಚ್ಚರಿಕೆಯಿಂದ ಜಗನ್ನಾಥ ಸ್ವಾಮಿಯಿಂದ ಪ್ರಥಮ ದರ್ಜೆಯ ಪ್ರಸಾದವನ್ನ ತಂದು ನಾಡಿಯಾದಲ್ಲಿರುವ ತಮ್ಮ ತಾಯಿ ಮತ್ತು ಭಕ್ತರಿಗೆ ಪ್ರತ್ಯೇಕ ಪೊಟ್ಟಣಗಳಲ್ಲಿ ಕಳಿಸ್ತಾರಂತೆ. ಅಲ್ಲಿಂದ ವಿಶೇಷ ಪ್ರಸಾದವನ್ನ ತಂದು ಅವರ ಹತ್ರ ತಾಯಿಗೆ ಮತ್ತೆ ಉಳಿದವರಿಗೆ ಎಲ್ಲ ಕೊಡ್ಲಿಕ್ಕೆ ಸಪರೇಟ್ ಪ್ರತ್ಯೇಕ ಪೊಟ್ಟಣಗಳಲ್ಲಿ ಪ್ಯಾಕ್ ಮಾಡಿ ಅವರು ಕಳಿಸ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಾಯಂದಿರ ಭಕ್ತರಲ್ಲಿ ಅತ್ಯುನ್ನತ ರತ್ನ. ಅವರು ಸನ್ಯಾಸ ವ್ರತವನ್ನು ಸ್ವೀಕರಿಸಿದ ನಂತರವೂ ತಮ್ಮ ತಾಯಿಗೆ ಸೇವೆ ಸಲ್ಲಿಸಿದರು ಅಂತ ಹೇಳಿದ್ರೆ ಬೇರೆ ಎಲ್ಲ ಸನ್ಯಾಸ ತಗೊಂಡ ಅಂತ ಅಲ್ಲ. ಅವರು ಸನ್ಯಾಸಾಶ್ರಮದಲ್ಲಿ ಇದ್ರೂ ಕೂಡ ತನ್ನ ತಾಯಿಯ ಜವಾಬ್ದಾರಿ ಅವರ ಬಿಟ್ಟು ಬಂದಿರುವಂತದ್ದು ಅದನ್ನ ಪ್ರತಿದಿನ ನೆನೆಸ್ತಾರೆ. ಹಾಗೇನೆ ಅವರನ್ನ ಆಗಾಗ ಅವರನ್ನ ನೋಡ್ಕೊಂಡು ಬರ್ಲಿಕ್ಕೆ ತನ್ನ ಪ್ರಿಯ ಭಕ್ತನಾದ ಜಗದಾನಂದ ಅವರನ್ನ ಪಂಡಿತರನ್ನ ಅಲ್ಲಿಗೆ ಕಳಿಸ್ತಾರೆ. ಅದರ ಜೊತೆಗೆ ಪ್ರಸಾದ, ಬಟ್ಟೆ ಆ ರೀತಿ ಎಲ್ಲ ಕಳಿಸ್ತಾರೆ. ನಂತರ ಅವರು ಅದ್ವೈತ ಆಚಾರ್ಯರ ನೇತೃತ್ವದ ಇತರ ಎಲ್ಲಾ ಭಕ್ತರನ್ನು ಭೇಟಿಯಾಗಿ ಅವರಿಗೆ ಜಗನ್ನಾಥನ ಪ್ರಸಾದವನ್ನ ನೀಡ್ತಾರೆ. ಜಗದಾನಂದ ಪಂಡಿತರು ಅಲ್ಲಿಗೆ ಹೋಗ್ತಾರೆ. ನಾಡಿಯಾಗಿ ಹೋಗಿ ಮತ್ತು ಅವನು ಶಚಿಮಾತೆಯನ್ನ ಭೇಟಿಯಾದಾಗ ಅವಳಿಗೆ ಭಗವಂತನ ಎಲ್ಲಾ ನಮಸ್ಕಾರಗಳನ್ನ ಕೂಡ ತಿಳಿಸ್ತಾರೆ. ನಂತರ ಅದ್ವೈತಾಚಾರ್ಯರನ್ನ ನೇತೃತ್ವದ ಎಲ್ಲ ಇತರ ಭಕ್ತರನ್ನ ಭೇಟಿ ಆಗ್ತಾರೆ. ಅವರಿಗೆ ಜಗನ್ನಾಥನ ಪ್ರಸಾದನ ಕೊಡ್ತಾರೆ. ಹಾಗೆ 1 ತಿಂಗಳು ಅಲ್ಲಿ ತಂಗಿದ್ದು ಆನಂತರ ಅವರು ತಾಯಿ ಶಚಿಯಿಂದ ಅನುಮತಿ ಪಡೆದು ಮತ್ತೆ ವಾಪಸ್ ಹೊರಡ್ತಾರೆ. ಆಗ ಅದ್ವೈತಾಚಾರ್ಯರ ಬಳಿಗೆ ಹೋಗಿ ನನ್ಗೆ ವಾಪಸ್ ನಾನು ಹೋಗ್ಬೇಕು, ನನ್ಗೆ ಅನುಮತಿ ಕೊಡ್ಬೇಕು ಅಂತ ಹೇಳುವಾಗ ಅದ್ವೈತ ಪ್ರಭುಗಳು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ತಲುಪಿಸ್ಲಿಕ್ಕೆ ಬೇಕಾಗಿ ಒಂದು ಸಂದೇಶವನ್ನ ಕೊಡ್ತಾರಂತೆ. ಆ ಅದ್ವೈತ ಆಚಾರ್ಯರು ಒಂದು ಅಸ್ಪಷ್ಟ ಭಾಷೆಯಲ್ಲಿ ಒಂದು ಸ್ಯಾನೆಟ್ ಬರೆದಿದ್ದರು ಅಂತಾರೆ. ಅದನ್ನ ಒಂದು ಓಲೆ ಬರೀತಾರೆ, ಆ ರೀತಿ ಆಗಿರ್ಬೋದು. ಅದನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ಅರ್ಥ ಮಾಡಿಕೊಳ್ಳಬಲ್ಲರು, ಆದರೆ ಇತರರಿಗೆ ಅದು ಅರ್ಥವಾಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಅತ್ಯಂತ ಆತ್ಮೀಯ ಅದ್ವೈತಾಚಾರ್ಯರು ಅವರಿಗೆ ಅವರು ಬರೆದಿರುವಂತದ್ದು ಕೇವಲ ಚೈತನ್ಯ ಮಹಾಪ್ರಭುಗಳಿಗಷ್ಟೇ ಅದು ಅರ್ಥ ಆಗ್ಬೇಕು, ಉಳಿದವರಿಗೆ ಯಾರಿಗೂ ಅರ್ಥ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಆ ರೀತಿಯ ಒಂದು ಸಾಂಕೇತಿಕ ರೂಪದಲ್ಲಿ ಒಂದು ಇದನ್ನ ಬರೆದು ಕೊಡ್ತಾರೆ. ಅವರು ತಮ್ಮ ಸುನೀತದಲ್ಲಿ ಅದ್ವೈತ ಪ್ರಭುಗಳು ಮೊದಲು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳಿಗೆ 100 ಮತ್ತು 1000 ಬಾರಿ ನಮನಗಳನ್ನ ಸಲ್ಲಿಸಿದ್ರು. ನಂತರ ಅವರು ತಮ್ಮ ಪಾದ ಕಮಲಗಳಲ್ಲಿ ಈ ಕೆಳಗಿನ ಹೇಳಿಕೆಯನ್ನ ಸಲ್ಲಿಸ್ತಾರೆ. ಮೊದಲಿಗೆ ತನ್ನ ನಮನಗಳನ್ನ ಸಲ್ಲಿಸ್ತಾರೆ. ಆನಂತರ ಕೆಳಗಿನ ಹೇಳಿಕೆಯನ್ನ ಸಲ್ಲಿಸ್ತಾರೆ. ಏನಂತೇಳಿ, ಹುಚ್ಚನಂತೆ ವರ್ತಿಸುತ್ತಿರುವ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ದಯವಿಟ್ಟು ತಿಳಿಸಿ, ಇಲ್ಲಿರುವ ಎಲ್ಲರೂ ಅವರಂತೆ ಹುಚ್ಚರಾಗಿದ್ದಾರೆ. ಮಾರುಕಟ್ಟೆಯಲ್ಲಿ ಅಕ್ಕಿಗೆ ಬೇಡಿಕೆ ಇಲ್ಲ ಎಂದು ತಿಳಿಸಿ ಅಂತೇಳಿ. ಎಲ್ಲರೂ ಕೂಡ ಆ ಒಂದು ಭಗವಂತನ ಪ್ರಜ್ಞೆಯನ್ನ ಪಡ್ಕೊಂಡಿದ್ದಾರೆ ಮತ್ತು ಉಳಿದವರು ಕೂಡ, ಅಲ್ಲಿರುವವರು ಕೂಡ ಭಕ್ತಿಯ ಭಾವದಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ಸೂಚಿಸುವಂತದ್ದು. ಹಾಗೇನೆ ಮಾರುಕಟ್ಟೆಯಲ್ಲಿ ಅಕ್ಕಿಗೆ ಬೇಡಿಕೆ ಇಲ್ಲ ಎಂದು ತಿಳಿಸಿ, ಅವ್ರು ಇರ್ಬೇಕಾದ್ರೆ ಅಲ್ಲಿ ಮಾರುಕಟ್ಟೆಯಲ್ಲಿ ಅಕ್ಕಿ ಸಿಗ್ತಾ ಇಲ್ಲ, ಆ ರೀತಿ ಇರ್ತಾ ಇತ್ತು. ಆದ್ರೆ ಈಗ ಧಾರಾಳವಾಗಿ ಇದೆ, ಅಲ್ಲಿ ಈಗ ಬೇಡಿಕೆನೆ ಕಡಿಮೆ ಆಗಿದೆ ಅಂತ ಹೇಳುವಷ್ಟರ ಮಟ್ಟಿಗೆ ಅಲ್ಲಿ ಅಕ್ಕಿ ಆ ಬಗ್ಗೆ ಹೇಳ್ತಾರೆ. ಈಗ ಪರಮಾನಂದ ಪ್ರೇಮರಲ್ಲಿ
ಪರಮಾನಂದ ಪ್ರೇಮದಲ್ಲಿ ಹುಚ್ಚರಾಗಿರುವವರಿಗೆ ಭೌತಿಕ ಜಗತ್ತಿನಲ್ಲಿ ಆಸಕ್ತಿ ಇಲ್ಲ ಎಂದು ಅವನಿಗೆ ಹೇಳು. ಆ ರೀತಿ ಕೂಡ ಹೇಳು. ಅಂದ್ರೆ ಈ ಭೌತಿಕದಿಂದ ಸ್ವಲ್ಪ ದೂರ ಆಗಿ ಆಧ್ಯಾತ್ಮಿಕ ಒಂದು ಇದ್ರಲ್ಲಿ ಇದ್ದಾರೆ, ಪ್ರೇಮದಲ್ಲಿ ಭಗವಂತನ ಪ್ರೇಮ ಭಾವದಲ್ಲಿ ಹುಚ್ಚರಾಗಿದ್ದಾರೆ. ಹಾಗಾಗಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವರಿಗೆ ಆಸಕ್ತಿ ಇಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳಿಗೂ ಸಹ ಪರಮಾನಂದ ಪ್ರೇಮದಲ್ಲಿ ಹುಚ್ಚರಾಗಿರುವ ಅದ್ವೈತ ಪ್ರಭು ಈ ಮಾತುಗಳನ್ನ ಹೇಳಿದ್ದಾನೆಂದು ಹೇಳು ಅಂತೇಳಿ ಜಗದಾನಂದ ಪಂಡಿತರ ಹತ್ರ ಅದ್ವೈತ ಆಚಾರ್ಯರು ಈ ರೀತಿ ನಾನು ಹೇಳಿದ್ದೇನೆ ಅಂತ ಕೂಡ ನೀನು ಹೇಳು ಅಂತ ಹೇಳ್ತಾರೆ. ಅದ್ವೈತ ಆಚಾರ್ಯರ ಹೇಳಿಕೆಯನ್ನ ಕೇಳಿ ಜಗದಾನಂದ ಪಂಡಿತರು ನಗಲು ಪ್ರಾರಂಭಿಸ್ತಾರಂತೆ. ಮತ್ತು ಅವರು ನೀಲಾಚಲ ಜಗನ್ನಾಥಪುರಿಗೆ ಹಿಂದಿರುಗಿದಾಗ ಚೈತನ್ಯ ಮಹಾಪ್ರಭುಗಳಿಗೆ ಈ ಎಲ್ಲ ವಿಷಯವನ್ನ ಕೂಡ ತಿಳಿಸ್ತಾರೆ. ಅದ್ವೈತ ಆಚಾರ್ಯರ ಅಸ್ಪಷ್ಟ ಸ್ಯಾನೆಟ್ ಅನ್ನು ಕೇಳಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಸದ್ದಿಲ್ಲದೆ ಮುಗುಳ್ನಗ್ತಾರೆ. ಅಂದ್ರೆ ಈ ರೀತಿ ಹೇಳಿದ ಒಂದು ಸಂದೇಶವನ್ನ ಕೇಳಿ ನೋಡಿ ಅವರಿಗೆ ಮುಗುಳ್ನಗ್ತಾರೆ. ಅಂದ್ರೆ ಸದ್ದಿಲ್ಲದೆ ಮುಗುಳ್ನಗ್ತಾರೆ. ಅದು ಅವರ ಆದೇಶ ಅಂತ ಹೇಳಿದ್ರೆ ಅವರು ಹೇಳಿದರು, ನಂತರ ಅವರು ಮೌನವಾದರು. ಅಂದ್ರೆ ಇದು ಯಾರಿಗೆ ಅರ್ಥ ಆಗುದಿಲ್ಲ, ಅವರಿಗೆ ಮಾತ್ರ ಅರ್ಥ ಆಗ್ತದೆ ಅಂತ ಹೇಳಿದ್ರು. ಆ ರೀತಿ ಅದನ್ನ ಯಾರಿಗೂ ಹೇಳ್ಬೇಕಾಗಿಲ್ಲ, ನನ್ಗೆ ಮಾತ್ರ ಗೊತ್ತಾದ್ರೆ ಸಾಕು ಅಂತ ಆ ರೀತಿಯಾದ ಅವರ ಆಜ್ಞೆ ಅಂತ ಹೇಳ್ಕೊಂಡು ಅಂದ್ರೆ ಅವರ ಆದೇಶ ಅಂತ ಹೇಳ್ತಾರೆ. ಮತ್ತೆ ಮೌನ ಆಗ್ತಾರೆ. ರಹಸ್ಯ ತಿಳಿದಿದ್ರು ಕೂಡ ಸ್ವರೂಪ ದಾಮೋದರ ಗೋಸ್ವಾಮಿ ಭಗವಂತನಲ್ಲಿ ಆ ಸಾನೆಟ್ನ ಅರ್ಥವೇನು, ನನಗೆ ಅದು ಅರ್ಥವಾಗ್ಲಿಲ್ಲ ಅಂತ ವಿಚಾರಿಸ್ತಾರೆ. ಅಂದ್ರೆ ಇನ್ನೊಬ್ರು ಅವರ ಒಟ್ಟಿಗೆ ಇರುವವರು ಅವರಿಗೆ ಸ್ವರೂಪ ದಾಮೋದರ ಗೋಸ್ವಾಮಿ ಅವ್ರಿಗೆ ಅರ್ಥ ಆಗುದಿಲ್ಲ, ಏನು ಇದ್ರದ್ದು ಅರ್ಥ ಏನು ಅಂತ ಕೇಳ್ತಾರೆ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಉತ್ತರಿಸ್ತಾರೆ, ಅದ್ವೈತ ಆಚಾರ್ಯರು ಭಗವಂತನ ಮಹಾನ್ ಆರಾಧಕರು ಮತ್ತು ವೈದಿಕ ಸಾಹಿತ್ಯದಲ್ಲಿ ವಿಧಿಸಲಾದ ನಿಯಂತ್ರಕ ತತ್ವಗಳಲ್ಲಿ ಬಹಳ ಪರಿಣಿತರು ಅಂತೇಳಿ ಹೇಳ್ತಾರೆ. ಅಂದ್ರೆ ಆ ಒಂದು ವೈದಿಕ ಸಾಹಿತ್ಯದಲ್ಲಿ ವಿಧಿಸಲಾದ ನಿಯಂತ್ರಕ ತತ್ವಗಳಲ್ಲಿ ಬಹಳ ಪರಿಣಿತರಾಗಿರುವಂತವರು, ಹಾಗೇನೆ ಭಗವಂತನ ಮಹಾನ್ ಆರಾಧಕರಾಗಿದ್ದಾರೆ. ಅದ್ವೈತ ಆಚಾರ್ಯರು ಭಗವಂತನನ್ನು ಬಂದು ಪೂಜಿಸಲ್ಪಡುವಂತೆ ಆಹ್ವಾನಿಸುತ್ತಾರೆ ಮತ್ತು ಪೂಜೆಯನ್ನು ಮಾಡಲು ಅವನು ದೇವತೆಯನ್ನು ಸ್ವಲ್ಪ ಸಮಯದವರೆಗೆ ಇಟ್ಟುಕೊಳ್ಳುತ್ತಾನೆ ಅಂತೇಳಿ ಹೇಳ್ತಾರೆ. ಆಮೇಲೆ ಪೂಜೆ ಮುಗಿದ ನಂತರ ಅವನು ದೇವತೆಯನ್ನು ಬೇರೆಡೆಗೆ ಕಳಿಸುತ್ತಾನೆ. ಈ ಸ್ಯಾನೆಟ್ನ ಅರ್ಥ ನನಗೆ ತಿಳಿದಿಲ್ಲ, ಅಥವಾ ಅದ್ವೈತ ಪ್ರಭುವಿನ ಮನಸ್ಸಿನಲ್ಲಿ ಏನಿದೆ ಎಂದು ನನಗೆ ತಿಳಿದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನು ಬರ್ದಿದ್ದಾರೆ ಅದನ್ನ ಹೇಳ್ತಾರೆ, ಮತ್ತೆ ಅದರ ಅರ್ಥ ನನ್ಗೆ ಕೂಡ, ನನ್ನ ಮನಸ್ಸಿಗೆ ಕೂಡ ತಿಳಿತಾ ಇಲ್ಲ ಅಂತ ಹೇಳ್ತಾರೆ. ಅದ್ವೈತ ಆಚಾರ್ಯರು ಒಬ್ಬ ಮಹಾನ್ ಅತೀಂದ್ರಿಯ, ಅವರು ಕೂಡ ಅಂತ ಒಂದು ಭಕ್ತ, ಶುದ್ಧ ಭಕ್ತ. ಯಾರು ಅವರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ನಾನು ಸಹ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಸ್ಯಾನೆಟ್ಗಳನ್ನು ಬರೆಯುವವರಲ್ಲಿ ಅವರು ಪರಿಣಿತರು ಅಂತ ಹೇಳಿದ್ರೆ ನನ್ಗೂ ಅದು ಅರ್ಥ ಆಗ್ತಾ ಇಲ್ಲ ಅಂತ ಒಂದು ಇದನ್ನ ಸಾಹಿತ್ಯವನ್ನ ಅವರು ಬರೀತಾರೆ. ಅಷ್ಟೊಂದು ಅವನು ತುಂಬಾ ಮಹಾನ್ ಅತೀಂದ್ರಿಯ, ಅವನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ಕೂಡ ಹೇಳ್ತಾರೆ. ಇದನ್ನ ಕೇಳಿ ಅಲ್ಲಿರುವ ಎಲ್ಲ ಭಕ್ತರು ಆಶ್ಚರ್ಯಚಕಿತರಾಗ್ತಾರೆ. ವಿಶೇಷವಾಗಿ ಸ್ವರೂಪ ದಾಮೋದರರು ಸ್ವಲ್ಪ ಬೇಸರಗೊಳ್ತಾರೆ ಅಂತ ಹೇಳಿದ್ರೆ ಅವರಿಗೆ ಏನು ಅರ್ಥ ಆಗ್ತಾ ಇಲ್ಲ, ಯಾಕೆ ಹೀಗೆ ಅಂತೇಳಿ. ಆ ರೀತಿ ಆ ದಿನದಿಂದ ಚೈತನ್ಯ ಮಹಾಪ್ರಭುಗಳ ಭಾವನಾತ್ಮಕ ಸ್ಥಿತಿ ಗಮನಾರ್ಹವಾಗಿ ಬದಲಾಯಿತು. ಇನ್ನ ಜಾಸ್ತಿ ಒಂದು ಬದಲಾವಣೆ ಬರ್ತಾ ಇದೆ ಚೈತನ್ಯ ಮಹಾಪ್ರಭುಗಳಲ್ಲಿ. ಕೃಷ್ಣನಿಂದ ಬೇರ್ಪಟ್ಟ ಅವರ ಭಾವನೆಗಳು ತೀವ್ರತೆಯಲ್ಲಿ ದ್ವಿಗುಣಗೊಂಡವು. ಅಲ್ಲಿವರೆಗೆ ಇರುವುದಕ್ಕಿಂತನೂ ಅವರ ಭಗವಂತನಲ್ಲಿರುವ ಆ ಭಾವ ಏನಿದೆ, ಪ್ರೇಮ ಭಾವ, ಅದು ಇನ್ನ ತೀವ್ರತೆಯಲ್ಲಿ ದ್ವಿಗುಣಗೊಂಡವು ಅಂತ ಹೇಳ್ಕೊಂಡು ಇನ್ನ ಜಾಸ್ತಿ ಆಯ್ತು. ಶ್ರೀಮತಿ ರಾಧಾರಾಣಿಯ ಪರಮಾನಂದದಲ್ಲಿ ಅವನ ವಿರಹದ ಭಾವನೆಗಳು ಪ್ರತಿ ಕ್ಷಣವೂ ಹೆಚ್ಚುತ್ತಿದ್ದಂತೆ ಭಗವಂತನ ಚಟುವಟಿಕೆಗಳು ಹಗಲು ರಾತ್ರಿ ಎರಡೂ ಈ ಹುಚ್ಚುತನದ ಪ್ರದರ್ಶನಗಳಾಗಿದ್ದವು ಅಂತ ಹೇಳಿದ್ರೆ ಚೈತನ್ಯ ಮಹಾಪ್ರಭುಗಳು ರಾಧಾರಾಣಿಯ ಒಂದು ಭಾವದಲ್ಲಿ ಅವತಾರ ಎತ್ತಿರುವಂತದ್ದು. ಸೊ ಆ ರೀತಿ ಪರಮಾನಂದದಲ್ಲಿ ಅವನ ವಿರಹದ ಭಾವನೆಗಳು ಪ್ರತಿ ಕ್ಷಣ ಕೂಡ ಹೆಚ್ಚಾಗ್ತಾ ಇತ್ತು. ಆ ರೀತಿ ಹಗಲು ರಾತ್ರಿ ಹುಚ್ಚುತನದ ಪ್ರದರ್ಶನಗಳು ನಡೀತಾ ಇತ್ತು ಅಂತೇಳಿ. ಶ್ರೀ ಚೈತನ್ಯ ಪ್ರಭುಗಳಲ್ಲಿ ಇದ್ದಕ್ಕಿದ್ದಂತೆ ಶ್ರೀಕೃಷ್ಣನು ಮಥುರೆಗೆ ನಿರ್ಗಮಿಸುವ ದೃಶ್ಯವು ಎಚ್ಚರವಾಯಿತು. ಅಲ್ಲಿ ಮತ್ತು ಅವನು ಉದ್ಘೂರ್ಣ ಎಂದು ಕರೆಯಲ್ಪಡುವ ಆನಂದ ಪರವಶತೆಯ ಹುಚ್ಚುತನದ ಲಕ್ಷಣವನ್ನ ಪ್ರದರ್ಶಿಸಲು ಪ್ರಾರಂಭಿಸ್ತಾರೆ ಅಂತೆ. ಇದ್ದಕ್ಕಿದ್ದಂತೆ ಕೃಷ್ಣ ಅಲ್ಲಿ ಮಥುರೆಗೆ ಹೋದ ಒಂದು ಇದು ದೃಶ್ಯ ಅವರಿಗೆ ಎಚ್ಚರ, ಆ ಒಂದು ದೃಶ್ಯ ಕಾಣ್ತದೆ. ಅಲ್ಲಿ ಮತ್ತೆ ಕೂಡ ಅಂದ್ರೆ ಹೇಗೆ ವೃಂದಾವನವನ್ನ ಬಿಟ್ಟು ಕೃಷ್ಣ ಮಥುರೆಗೆ ಹೋದಾಗ ಆ ಗೋಪಿಯರು ಅಂತ ಒಂದು ನೆಲದಲ್ಲಿ ಉರುಳಾಡಿ
ಬೇಡ ನೀನು ಹೋಗ್ಬೇಡ ಆ ರೀತಿ ಅವನನ್ನ ಕೇಳ್ಕೊಳ್ತಾರೆ. ಆದ್ರೂ ಒಂದು ಚೂರು ಸಹ ಹಿಂದಿರುಗಿ ನೋಡದೆ ಕೃಷ್ಣ ಹೋಗ್ತಾರೆ ಮಥುರೆಗೆ. ಸೊ ಆದ್ರೆ ಅದೇ ರೀತಿಯ ಒಂದು ಇದು ಎಚ್ಚರ ಆಗ್ತದೆ ಇವರಲ್ಲಿ ಕೂಡ, ಆ ಭಾವ ಎಚ್ಚರ ಆಗ್ತದೆ. ಆಗ ಈ ಒಂದು ಹುಚ್ಚುತನದ ಲಕ್ಷಣಗಳನ್ನು ಪ್ರದರ್ಶಿಸಲಿಕ್ಕೆ ಪ್ರಾರಂಭಿಸ್ತಾರಂತೆ. ಚೈತನ್ಯ ಮಹಾಪ್ರಭುಗಳು ಹುಚ್ಚನಂತೆ ರಮಾನಂದರಾಯರ ಕುತ್ತಿಗೆಯನ್ನ ಹಿಡಿದುಕೊಂಡು ಮಾತನಾಡ್ತಾರೆ ಮತ್ತು ಅವರು ತಮ್ಮ ಗೋಪಿ ಸ್ನೇಹಿತ ಎಂದು ಭಾವಿಸಿ ಸ್ವರೂಪ ದಾಮೋದರನನ್ನು ಪ್ರಶ್ನಿಸ್ತಾರೆ. ಅಲ್ಲಿ ಕೃಷ್ಣ ವೃಂದಾವನವನ್ನ ಬಿಟ್ಟು ಹೋದಾಗ ಗೋಪಿಕಾ ಸ್ತ್ರೀಯರು, ರಾಧಾರಾಣಿ ಎಲ್ಲ ಯಾವ ರೀತಿ ಅಂತ ಹೇಳಿದ್ರೆ ಅವರಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಒಂದು ಕೃಷ್ಣ ಇಲ್ಲದ ಒಂದು ವೃಂದಾವನ ಅವರಿಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ಕಂಡಲ್ಲಿ ಏನು ಗಿಡ ಮರಗಳ ಹತ್ರ ಕೇಳೋದು, ನೀನು ನಮ್ಮ ಕೃಷ್ಣನನ್ನು ನೋಡಿದ್ಯಾ, ಈ ದಾರಿಯಲ್ಲಿ ಹೋದನ, ಅಲ್ಲಿ ಹೋದನ, ಇಲ್ಲಿ ಹೋದನ, ಮರಗಳ ಹತ್ರ ಕೇಳೋದು, ಪ್ರಾಣಿ ಪಕ್ಷಿಗಳು ಎಲ್ಲರ ಹತ್ರ ಕೂಡ ಅವರು ಕೇಳ್ತಾ ಇರುವಂತದ್ದು. ಆ ರೀತಿ ಅವರವರೇ ಕೃಷ್ಣನ ಹಾಗೆ ಆಕ್ಟ್ ಮಾಡ್ಕೊಂಡು ನಾನು ಕೃಷ್ಣ ನೀನು ಗೋಪಿ ಅಂತ ಹೇಳ್ಕೊಂಡು ಆ ರೀತಿ ಅವರು ಇದ್ ಮಾಡ್ಕೊಳ್ಳೋದು, ಆ ರೀತಿ ಎಲ್ಲ ತುಂಬಾ ಒಂದು ಆ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಅದೇ ರೀತಿ ಇಲ್ಲಿ ಈಗ ಚೈತನ್ಯ ಮಹಾಪ್ರಭುಗಳು ಕೂಡ ಶ್ರೀ ರಾಧಾರಾಣಿ ತನ್ನ ಆಪ್ತ ಮಿತ್ರ ವಿಶಾಖೆಯನ್ನ ವಿಚಾರಿಸಿದಂತೆ ಅಲ್ಲಿ ರಾಧಾರಾಣಿ ಆಪ್ತ ಮಿತ್ರ ವಿಶಾಖ ಅಂತ ಹೇಳಿದ್ರೆ ಇಲ್ಲಿ ಸ್ವರೂಪ ದಾಮೋದರ ಅಂತ ಹೇಳುವಂತದ್ದು ಆ ವಿಶಾಖ ಏನಿದೆ, ಈ ಒಂದು ರಾಧಾರಾಣಿಯ ಅಷ್ಟ ಸಖಿಯರು ಏನಿದ್ದಾರೆ ಕ್ಲೋಸ್ ಅಸೋಸಿಯೇಟ್ಸ್ ಅಂತ ಹೇಳ್ತೇವೆ, ಅಂತ ಒಂದು ಇದರಲ್ಲಿ ಆ ಸ್ವರೂಪ ದಾಮೋದರರು ಇದ್ದಾರೆ ಅಂತ ಅರ್ಥ ಆಗ್ಬೋದು. ಹಾಗೇನೆ ಆಪ್ತ ಮಿತ್ರೆ ವಿಶಾಖೆಯನ್ನ ವಿಚಾರಿಸಿದಂತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅದೇ ಶ್ಲೋಕವನ್ನ ಪಠಿಸುತ್ತಾ ಹುಚ್ಚನಂತೆ ಮಾತನಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಅಲ್ಲಿ ನನ್ನ ಪ್ರಿಯ ಸ್ನೇಹಿತನೇ, ಮಹಾರಾಜ ನಂದನ ವಂಶದ ಸಾಗರದಿಂದ ಉದಯಿಸ್ತಿರುವ ಚಂದ್ರನಂತಿರುವ ಕೃಷ್ಣ ಎಲ್ಲಿದ್ದಾನೆ ಅಂತ ಹೇಳ್ಕೊಂಡು ಅವರತ್ರ ಸ್ವರೂಪ ದಾಮೋದರ ಅವರನ್ನ ಪ್ರಶ್ನಿಸ್ತಾರಂತೆ. ಅಂದ್ರೆ ಅಷ್ಟೊಂದು ರಾಧಾರಾಣಿಯ ಭಾವ ಅವರಲ್ಲಿ ತುಂಬಿ ಹರಿತಾ ಇರುವಂತದ್ದು ಇಲ್ಲಿ. ಹಾಗೆ ನವಿಲುಗರಿಯಿಂದ ಅಲಂಕರಿಸಲ್ಪಟ್ಟ ಅವನ ತಲೆಯಲ್ಲಿರುವ ಕೃಷ್ಣ ಎಲ್ಲಿದ್ದಾನೆ ಅಂತಹ ಆಳವಾದ ಶಬ್ದದಿಂದ ಉತ್ಪಾದಿಸುವ ಕೊಳಲಿನ ಕೃಷ್ಣ ಎಲ್ಲಿದ್ದಾನೆ? ಓ ನೀಲಿನಿ, ಇಂದ್ರನೀಲ ರತ್ನದ ಹೊಳಪಿನಂತಹ ದೈಹಿಕ ಹೊಳಪನ್ನು ಹೊಂದಿರುವ ಕೃಷ್ಣ ಎಲ್ಲಿದ್ದಾನೆ? ರಾಸ ನೃತ್ಯದಲ್ಲಿ ನಿಪುಣನಾದ ಕೃಷ್ಣ ಎಲ್ಲಿದ್ದಾನೆ? ಓ ಅವನು ಎಲ್ಲಿದ್ದಾನೆ? ನನ್ನ ಜೀವನವನ್ನ ಯಾರು ಉಳಿಸಬಲ್ಲರು? ದಯವಿಟ್ಟು ನನ್ನ ಜೀವನದ ನಿಧಿ ಮತ್ತು ನನ್ನ ಅತ್ಯುತ್ತಮ ಸ್ನೇಹಿತರಾದ ಕೃಷ್ಣನನ್ನು ಎಲ್ಲಿ ಕಂಡು ಹಿಡಿಯಬೇಕೆಂದು ನನಗೆ ಹೇಳಿ ಅವನಿಂದ ಬೇರ್ಪಡುತ್ತಿರುವಂತೆ ನನ್ನ ಹಣೆ ಬರಹವನ್ನು ರೂಪಿಸುವ ದೈವಿಕತೆಯನ್ನ ನಾನು ಇಲ್ಲಿ ಖಂಡಿಸುತ್ತೇನೆ ಅಂತ ಹೇಳಿದ್ರೆ ಅವನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನನ್ನಿಂದ ಅವನನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಹಣೆ ಬರಹವನ್ನ ರೂಪಿಸುವ ದೈವಿಕತೆಯನ್ನ ನಾನಿಲ್ಲಿ ಖಂಡಿಸ್ತೇನೆ ಅಂತೇಳಿ ಹೇಳುವಂಥದ್ದು. ಆ ರೀತಿ ರಾಧಾರಾಣಿಯ ಆ ವಿಪ್ರಲಂಬ ಭಾವ ಏನಿದೆ, ಆ ರೀತಿ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಸ್ವರೂಪ ದಾಮೋದರರನ್ನ ಕುರಿತು ಹೇಳ್ತಾ ಇದ್ದಾರಂತೆ. ಮಹಾರಾಜ ನಂದನ ಕುಟುಂಬವು ಕ್ಷೀರಸಾಗರದಂತಿದೆ. ಅಲ್ಲಿ ಶ್ರೀ ಕೃಷ್ಣನು ಇಡೀ ವಿಶ್ವವನ್ನ ಬೆಳಗಿಸಲು ಹುಣ್ಣಿಮೆಯಂತೆ ಉದಯಿಸಿದ್ದಾನೆ. ವ್ರಜ ನಿವಾಸಿಗಳ ಕಣ್ಣುಗಳು ಅವನ ದೈಹಿಕ ಹೊಳಪಿನ ಅಮೃತವನ್ನ ನಿರಂತರವಾಗಿ ಕುಡಿಯುವ ಮತ್ತು ಹೀಗೆ ಶಾಂತಿಯುತವಾಗಿ ಬದುಕುವ ಚಕೋರ ಪಕ್ಷಿಗಳಂತೆ ಅಂತ ಹೇಳ್ಕೊಂಡು ಆ ಒಂದು ಅಲ್ಲಿಯ ಒಂದು ಇದನ್ನ ಸುಂದರ ಒಂದು ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಯಾವ ರೀತಿ ಹುಣ್ಣಿಮೆಯ ಚಂದ್ರನಂತೆ ಈ ಒಂದು ಮಹಾರಾಜ ನಂದನ ಕುಟುಂಬ ಕ್ಷೀರ ಸಾಗರದಂತಿದ್ರೆ ಆ ಕೃಷ್ಣ ಅಲ್ಲಿ ಆ ಒಂದು ಕ್ಷೀರ ಸಾಗರದಲ್ಲಿ ಒಳಗಿರುವ ಹುಣ್ಣಿಮೆಯ ಚಂದ್ರನಂತೆ ಆ ಕೃಷ್ಣ ಅಲ್ಲಿ ಉದಯಿಸಿದ್ದಾನೆ. ವ್ರಜ ನಿವಾಸಿಗಳ ಕಣ್ಣುಗಳು ಅವನ ದೈಹಿಕ ಹೊಳಪಿನ ಅಮೃತವನ್ನ ನಿರಂತರವಾಗಿ ಕುಡಿಯುತ್ತವೆ. ಅಂದ್ರೆ ಆ ಒಂದು ಭಗವಂತನ ಆ ಸೌಂದರ್ಯವನ್ನ ನಿರಂತರವಾಗಿ ಅಮೃತದಂತಿರುವ ಆ ಒಂದು ಭಗವಂತನ ಒಂದು ಹೊಳಪು ದೇಹದ ಹೊಳಪನ್ನ ಅಮೃತವಾಗಿ ನಿರಂತರವಾಗಿ ಕುಡಿಯುವ ಅವಕಾಶ ಅವರಿಗೆ ಮತ್ತು ಹೀಗೆ ಶಾಂತಿಯುತವಾಗಿ ಬದುಕುವ ಚಕೋರ ಪಕ್ಷಿಗಳಂತೆ ಅಂತ ಹೇಳ್ಕೊಂಡು, ನನ್ನ ಪ್ರಿಯ ಮಿತ್ರನೇ ಕೃಷ್ಣ ಎಲ್ಲಿದ್ದಾನೆ? ದಯವಿಟ್ಟು ಅವನನ್ನು ನೋಡಲು ನನಗೆ ಅವಕಾಶ ಕೊಡಿ. ಒಂದು ಕ್ಷಣವೂ ಅವನ ಮುಖವನ್ನ ನೋಡದಿದ್ದದಕ್ಕೆ ನನ್ನ ಹೃದಯ ಮುರಿದು ಹೋಗ್ತಾ ಇದೆ. ದಯವಿಟ್ಟು ಅವನನ್ನು ನನಗೆ ತಕ್ಷಣ ತೋರಿಸು, ಇಲ್ಲದಿದ್ದರೆ ನಾನು ಬದುಕಲು ಸಾಧ್ಯವಿಲ್ಲ ಅಂತ ಹೇಳ್ಕೊಂಡು ಅಲ್ಲಿ ಹೇಗೆ ರಾಧಾರಾಣಿ ಗೋಪಿಯರು ಎಲ್ಲ ಹೇಳ್ತಾ ಇದ್ರು ಅಲ್ಲಿ ಕೃಷ್ಣನ ಕಣ್ಮರೆಯಾದಾಗ, ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ. ವೃಂದಾವನದ ಮಹಿಳೆಯರು ಕಾಮದ ಬಯಕೆಗಳ ಸೂರ್ಯನ ಬೆಳಕಿನಲ್ಲಿ ಬಿಸಿಯಾಗಿ ಬೆಳೆಯುವ ಲಿಲ್ಲಿಗಳಂತೆ ಅಂತ ಹೇಳಿದ್ರೆ ಆ ಒಳಗಿಂದ ಆ ವಿರಹದ ಒಂದು ಬಿಸಿ ಎಷ್ಟಿದೆ ಅಂತ ಹೇಳಿದ್ರೆ
ಆ ಆ ಒಂದು ಸೂರ್ಯನ ಬಿಸಿಲಿಗೆ ಕಾಯ್ತಾ ಇರುವ ಲಿಲ್ಲಿ ಹೂಗಳಂತೆ. ಅಂದ್ರೆ ಆ ಲಿಲ್ಲಿ ಹೂಗಳು ಸೂರ್ಯನ ಕಿರಣಕ್ಕೆ ಕಾಯ್ತಾ ಇರ್ತವೆ ಅರಳ್ಲಿಕ್ಕೆ. ಸೊ ಹಾಗೆ ಆ ಗೋಪಿಕೆಯರು ಆದರೆ ಚಂದ್ರನಂತಹ ಕೃಷ್ಣನು ಅವರೆಲ್ಲರಿಗೂ ತನ್ನ ಕೈಗಳ ಅಮೃತವನ್ನು ದಯಪಾಲಿಸುವ ಮೂಲಕ ಸಂತೋಷ ಪಡುವಂತೆ ಮಾಡುತ್ತಾನೆ. ಹಾಗೆ ಅವರಿಗೆ ಕೃಷ್ಣ ತನ್ನ ಒಂದು ಕೈಗಳ ಹಸ್ತಲಾಘವ ಆಗಿರ್ಬೋದು, ಆ ರೀತಿ ಅಮೃತವನ್ನೇ ಕೊಟ್ಟಷ್ಟು ಸಂತೋಷ ಪಡಿಸ್ತಾನೆ. ಓ ನನ್ನ ಪ್ರಿಯ ಸ್ನೇಹಿತ, ಈಗ ನನ್ನ ಚಂದ್ರ ಎಲ್ಲಿದ್ದಾನೆ? ಅವನನ್ನು ನನಗೆ ತೋರಿಸುವ ಮೂಲಕ ನನ್ನ ಜೀವವನ್ನು ಉಳಿಸಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಅವನಿಲ್ಲದೆ ಇರ್ಲಿಕ್ಕಾಗೋದಿಲ್ಲ. ಆ ಚಂದ್ರ ಎಲ್ಲಿದ್ದಾನೆ? ಅವನನ್ನ ತೋರಿಸುವ ಮೂಲಕ ನನ್ನ ಜೀವ ಉಳಿಸಿ ಅಂತೇಳಿ. ನನ್ನ ಪ್ರಿಯ ಸ್ನೇಹಿತನೇ, ಹೊಸ ಮೋಡದ ಮೇಲೆ ಕಾಮನ ಬಿಲ್ಲಿನಂತೆ ನವಿಲುಗರಿಯನ್ನು ಹೊಂದಿರುವ ಆ ಸುಂದರವಾದ ಶಿರಸ್ತ್ರಾಣ ಎಲ್ಲಿದೆ ಅಂತ ಹೇಳಿದ್ರೆ, ಆ ಮೋಡ ಮಳೆ ಬರ್ಬೇಕಾದ್ರೆ ಮೋಡ ಕಾಮನ ಬಿಲ್ಲಿನ ಒಂದು ಬಣ್ಣದಂತೆ ಆ ನವಿಲುಗರಿಯನ್ನ ಹೊತ್ತಿರುವ ಆ ಶಿರಸ್ತ್ರಾಣ ಎಲ್ಲಿದೆ? ಆ ಸುಂದರವಾದ ಆ ಕಿರೀಟದಲ್ಲಿ ಇರುವ ಆ ನವಿಲುಗರಿ ಶಿರಸ್ತ್ರಾಣ ಎಲ್ಲಿದೆ? ಮಿಂಚಿನಂತೆ ಹೊಳೆಯುವ ಆ ಹಳದಿ ವಸ್ತುಗಳು ಎಲ್ಲಿವೆ? ಮತ್ತು ಆಕಾಶದಲ್ಲಿ ಹಾರುವ ಹೆರಾನ್ಗಳು ಹಿಂಡುಗಳನ್ನು ಹೋಲುವ ಮುತ್ತುಗಳ ಹಾರ ಎಲ್ಲಿದೆ? ಕೃಷ್ಣನ ಕಪ್ಪು ದೇಹವು ಹೊಸ ಕಪ್ಪು ಮಳೆ ಮೋಡದ ಮೇಲೆ ಜಯಗಳಿಸುತ್ತದೆ ಅಂತ ಹೇಳಿದ್ರೆ, ಆ ಒಂದು ಅಷ್ಟೊಂದು ಇದನ್ನ ಹೋಲಿಕೆಯನ್ನ ಮಾಡಿ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯ ಕಣ್ಣುಗಳು ಒಮ್ಮೆಯಾದರೂ ಕೃಷ್ಣನ ಆ ಸುಂದರ ದೇಹವನ್ನು ಸೆರೆ ಹಿಡಿದರೂ ಅದು ಅವನ ಹೃದಯದಲ್ಲಿ ಯಾವಾಗಲೂ ಎದ್ದು ಕಾಣುತ್ತದೆ ಅಂತ ಒಂದು ಕೋಟಿ ಮನ್ಮಥರನ್ನು ಸೋಲಿಸುವಷ್ಟು ಸುಂದರ ಕೃಷ್ಣ, ಅಂತ ಒಂದು ಸುಂದರ ಕೃಷ್ಣನ ದೇಹವನ್ನ ಒಂದು ಸಲ ಸೆರೆ ಹಿಡಿದ್ರು ಕೂಡ ಅದು ಯಾವಾಗ್ಲೂ ಅವನ ಹೃದಯದಲ್ಲಿ ಎದ್ದು ಕಾಣ್ತದೆ ಅಂತೇಳಿ. ಕೃಷ್ಣನ ದೇಹವು ಮಾವಿನ ಮರದ ರಸವನ್ನು ಹೋಲುತ್ತದೆ. ಯಾವುದಕ್ಕೆ ಹೋಲಿಸಿದ್ರು ಕಡಿಮೆಯೇ. ಆ ಭೌತಿಕದ ಯಾವ ವಿಷಯವನ್ನು ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸೌಂದರ್ಯ ಶ್ರೀಕೃಷ್ಣನದ್ದು. ಆ ದೇಹವು ಮಾವಿನ ಮರದ ರಸವನ್ನು ಹೋಲುವಂತೆ, ಏಕೆಂದರೆ ಅದು ಮಹಿಳೆಯರ ಮನಸ್ಸನ್ನು ಪ್ರವೇಶಿಸಿದಾಗ ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಹೊರಬರುವುದಿಲ್ಲ. ಹೀಗಾಗಿ ಕೃಷ್ಣನ ಅಸಾಧಾರಣ ದೇಹವು ಸೇಯಾ ಮರದ ಮುಳ್ಳಿನಂತಿದೆ ಅಂತ ಹೇಳಿದ್ರೆ, ಒಂದ್ಸಲ ಅಟ್ಯಾಚ್ ಆದ್ರೆ ಅದು ತೆಗಿಲಿಕ್ಕೆ ಕಷ್ಟ. ಆ ರೀತಿ ಅಂತ ಹೇಳಿದ್ರೆ ಒಂದು ಸಲ ಆ ಮಹಿಳೆಯರ ಮನಸ್ಸನ್ನ ಪ್ರವೇಶಿಸಿದ ಮೇಲೆ ಎಷ್ಟು ಪ್ರಯತ್ನ ಪಟ್ರು ಅದು ಹೊರಗೆ ಬರೋದಿಲ್ಲ. ಅಲ್ಲಿ ಅಷ್ಟು ಅಚ್ಚೊತ್ತ ಕೂತ್ಕೊಳ್ತದೆ ಅಂತ ಹೇಳುವ ಹಾಗೆ ಆ ಒಂದು ಸೇಯಾ ಮರದ ಮುಳ್ಳಿಗೆ ಹೋಲಿಸ್ತಾರೆ ಅಂತ ಹೇಳಿದ್ರೆ, ಅದು ತೀರಾ ಒಂದು ಆಗಿರ್ಬೋದು ಅಂತ ಹೇಳಿದ್ರೆ ಅದನ್ನ ಒಂದ್ಸಲ ಚುಚ್ಚಿದ್ರೆ ಮತ್ತೆ ವಾಪಸ್ ತೆಗ್ಲಿಕ್ಕೆ ಕಷ್ಟ ಇರ್ಬೇಕು. ಆ ರೀತಿ ಅದನ್ನ ಹೋಲಿಕೆ ಮಾಡ್ತಾ ಇದ್ದಾರೆ. ಕೃಷ್ಣನ ದೈಹಿಕ ಹೊಳಪು ಇಂದ್ರನೀಲ ರತ್ನದಂತೆ ಹೊಳೆಯುತ್ತದೆ ಮತ್ತು ತಮಾಲ ವೃಕ್ಷದ ಹೊಳಪನ್ನ ಮೀರಿಸ್ತದೆ ಅಂತ ಹೇಳಿದ್ರೆ, ಆ ಒಂದು ನೀಲಿ ಮೈ ಬಣ್ಣ ಭಗವಂತನದ್ದು ದೇಹದ ಹೊಳಪು ಅಂತ ಹೇಳುವಂತದ್ದು ತಮಾಲ ವೃಕ್ಷದ ಹೊಳಪನ್ನ ಕೂಡ ಮೀರಿಸ್ತದೆ. ಅವನ ದೇಹದ ಹೊಳಪು ಇಡೀ ಜಗತ್ತನ್ನ ಹುಚ್ಚರಾಗಿ ಮಾಡ್ತಾ ಇದೆ. ಯಾಕೆಂದರೆ ದೈವಿಕತೆಯು ದಾಂಪತ್ಯ ಪ್ರೀತಿಯ ಸೌಮ್ಯ ಸಾರವನ್ನ ಪರಿಷ್ಕರಿಸಿ ಚಂದ್ರನ ಬೆಳಕಿನೊಂದಿಗೆ ಬೆರೆಸುವ ಮೂಲಕ ಅದನ್ನು ಪಾರದರ್ಶಕವಾಗಿಸಿದೆ ಅಂತೇಳಿ ಹೇಳ್ತಾರೆ. ಮತ್ತೆ ಕೃಷ್ಣನ ಕೊಳಲಿನ ಆಳವಾದ ಕಂಪನ ಹೊಸ ಮೋಡಗಳ ಗುಡುಗುವಿಕೆಯನ್ನ ಮೀರಿಸ್ತಾ ಇದೆ. ಆ ಒಂದು ಮಳೆ ಬರ್ಬೇಕಾದ್ರೆ ಮೋಡಗಳ ಗರ್ಜನೆ ಏನಿದೆ ಅದಕ್ಕಿಂತಲೂ ಕೃಷ್ಣನ ಕೊಳಲಿನ ಆಳವಾದ ಕಂಪನ ಇದೆ ಅಂತ ಅದನ್ನ ಕೂಡ ಮೀರಿಸ್ತಾ ಇದೆ. ಅಂದ್ರೆ ಆ ಒಂದು ವೈಬ್ರೇಷನ್, ಆ ಕೊಳಲಿನ ಧ್ವನಿಗೆ ಅಷ್ಟು ವೈಬ್ರೇಷನ್ ಇದೆ. ಆ ಮೋಡಗಳ ಗುಡುಗುವಿಕೆಯನ್ನ ಕೂಡ ಮೀರಿಸುವಷ್ಟು ವೈಬ್ರೇಷನ್ ಆ ಒಂದು ಕೊಳಲಿನ ಒಂದು ನಾದದಲ್ಲಿದೆ ಅಂತ ಹೇಳ್ತಾರೆ. ಇಡೀ ಪ್ರಪಂಚದ ಶ್ರವಣ ಸ್ವಾಗತವನ್ನ ಆಕರ್ಷಿಸ್ತದೆ. ಅಂದ್ರೆ ಎಲ್ಲರಿಗೂ ಆ ಶ್ರವಣಕ್ಕೆ ಸ್ವಾಗತವನ್ನ ಆಕರ್ಷಿಸ್ತದೆ. ಹೀಗೆ ಬೃಂದಾವನದ ನಿವಾಸಿಗಳು ಎದ್ದು ಆ ಶಬ್ದವನ್ನ ಅನುಸರಿಸುತ್ತಾರೆ. ಬಾಯಾರಿದ ಜಾತಕ ಪಕ್ಷಿಗಳಂತೆ ಕೃಷ್ಣನ ದೈಹಿಕ ಹೊಳಪಿನ ಅಮೃತವನ್ನ ಕುಡಿಯುತ್ತಾರೆ. ಆ ಜಾತಕ ಪಕ್ಷಿ ಅಂತ ಹೇಳಿದ್ರೆ ಅದು ಸ್ವಾತಿ ಮಳೆ ಬರ್ಲಿಕ್ಕೆ ಕಾಯ್ತಾ ಇರ್ತದಂತೆ. ಆ ಬಾಯಿ ಮಾಡ್ಕೊಂಡೇ ಇರ್ತದೆ. ಆ ಬಾಯಿಗೆ ಆ ಸ್ವಾತಿಯ ಮಳೆ ಬೀಳುವ ಆ ಒಂದು ಕಾಯ್ತಾ ಇರುವ ಜಾತಕ ಪಕ್ಷಿ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಕೃಷ್ಣನ ದೈಹಿಕ ಹೊಳಪಿನ ಅಮೃತವನ್ನ ಅಲ್ಲಿಯ ವೃಂದಾವನ ನಿವಾಸಿಗಳು ಕುಡಿಯುತ್ತಾರೆ. ಕೃಷ್ಣನು ಕಲೆ ಮತ್ತು ಸಂಸ್ಕೃತಿಯ ಜಲಾಶಯ ಅಲ್ವಾ. ಭಗವಂತ ಷಡೈಶ್ವರ್ಯ ಸಂಪನ್ನ, ಎಲ್ಲ ಒಂದು ಕಲೆ ಮತ್ತು ಸಂಸ್ಕೃತಿಯ ಜಲಾಶಯ ಅಂತ ಹೇಳಿದ್ರೆ ಅಷ್ಟೊಂದು ಸಾಗರದಷ್ಟಿದೆ ಅವನಲ್ಲಿ. ಮತ್ತು ಅವನು ನನ್ನ ಜೀವವನ್ನು ಉಳಿಸುವ ಸರ್ವ ರೋಗ ನಿವಾರಕ. ಓ ನನ್ನ ಪ್ರಿಯ ಸ್ನೇಹಿತ,
ನನ್ನ ಸ್ನೇಹಿತರಲ್ಲಿ ಅತ್ಯುತ್ತಮನಾದ ಅವನಿಲ್ಲದೆ ನಾನು ಬದುಕುವುದರಿಂದ ನನ್ನ ಜೀವನದ ಅವಧಿಯನ್ನು ನಾನು ಖಂಡಿಸುತ್ತೇನೆ. ಅಂದ್ರೆ ಅವನಿಲ್ಲದ ಬದುಕು ನನ್ಗೆ ಸಾಧ್ಯವಿಲ್ಲ. ಆ ರೀತಿ ಅಂತ ಒಂದು ಬದುಕಿನ ಅವಧಿ ನನ್ಗೆ ಬೇಕಾಗಿಲ್ಲ. ಆಯುಷ್ಯ ಅವನಿಲ್ಲದೆ ನನ್ಗೆ ಅಷ್ಟು ಒಂದು ವರ್ಷ ಇದ್ರೂ ಕೂಡ ಆ ಜೀವನ ಅವಶ್ಯ ಒಂದು ಅವಧಿ ಅಂತ ಹೇಳುವುದ ಬೇಕಾಗಿಲ್ಲ. ನಾನು ಅದನ್ನ ಖಂಡಿಸ್ತೇನೆ. ಪ್ರಾವಿಡೆನ್ಸ್ ನನ್ನನ್ನು ಹಲವು ವಿಧಗಳಲ್ಲಿ ಮೋಸ ಮಾಡಿದೆ ಎಂದು ನಾನು ಭಾವಿಸುತ್ತೇನೆ. ಅಂದ್ರೆ ಬೇರೆ ಬೇರೆ ಅಂದ್ರೆ ನನ್ನ ಒಂದು ವಿರಹದ ಅವನ ಅಗಲುವಿಕೆ ಅಂತ ಹೇಳುವಂಥದ್ದು ನನ್ನನ್ನ ಮೋಸ ಮಾಡಿದೆ ಅಂತ ಹೇಳ್ಕೊಂಡು ಭಾವಿಸ್ತೇನೆ ಅಂತೇಳಿ ಹೇಳ್ತಾ ಇದೆ. ಬದುಕಲು ಇಚ್ಛಿಸದವನ ಜೀವನವನ್ನು ದೈವಾನುಗ್ರಹ ಏಕೆ ಮುಂದುವರಿಸುತ್ತದೆ? ಈ ಆಲೋಚನೆಯು ಶ್ರೀ ಚೈತನ್ಯ ಮಹಾಪ್ರಭುಗಳಲ್ಲಿ ಕೋಪ ಮತ್ತು ಪ್ರಲಾಪವನ್ನ ಹುಟ್ಟುಹಾಕಿತು ಅಂತ ಹೇಳಿದ್ರೆ ಆ ರೀತಿಯ ಬದುಕು ನನ್ಗೆ ಬೇಕಾಗಿಲ್ಲ. ಅಂತ ಒಂದು ಜೀವನವನ್ನ ಮಾಡ್ಬೇಕಿದ್ರೆ ಅದಕ್ಕೆ ದೈವಾನುಗ್ರಹ ಯಾಕೆ ನಮ್ಮನ್ನ ಅಂತ ರೀತಿಯ ಬದುಕನ್ನ ಮುಂದುವರಿಲಿಕ್ಕೆ ದೈವಾನುಗ್ರಹ ಯಾಕೆ ನಮ್ಗೆ ಅನುವು ಮಾಡಿಕೊಡ್ತಾ ಇದೆ? ಈ ಆಲೋಚನೆಯು ಚೈತನ್ಯ ಮಹಾಪ್ರಭುಗಳಲ್ಲಿ ಕೋಪ ಮತ್ತು ಪ್ರಲಾಪವನ್ನ ಹುಟ್ಟುಹಾಕಿತು. ನಂತರ ಅವರು ದೈವಾನುಗ್ರಹವನ್ನು ಖಂಡಿಸುವ ಮತ್ತು ಕೃಷ್ಣನ ವಿರುದ್ಧ ಆರೋಪ ಮಾಡುವ ಶ್ರೀಮದ್ ಭಾಗವತದ ಶ್ಲೋಕಗಳನ್ನ ಪಠಿಸ್ತಾರಂತೆ. ಓ ದೈವ ಭಕ್ತಿ, ನಿನಗೆ ಕರುಣೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಉದ್ಧವನನ್ನ ಕಳಿಸ್ತಾನೆ ಕೃಷ್ಣ. ಅಲ್ಲಿ ಹೋದಾಗ ಗೋಪಿಕೆಯರು ತುಂಬಾ ಎಷ್ಟು ಅವನ ಹತ್ರ ಹೇಳ್ತಾರೆ, ಕೃಷ್ಣನನ್ನ ಬೈದು ಹೇಳ್ತಾರೆ ಅಲ್ಲಿ. ಅಂದ್ರೆ ಅಷ್ಟು ಅವರಿಗೆ ಆ ಸಿಟ್ಟನ್ನ ತಡ್ಕೊಳಿಕ್ ಆಗೋದಿಲ್ಲ, ನಮ್ಮನ್ನ ಬಿಟ್ಟು ಹೋಗಿದ್ದಾನೆ ಕೃಷ್ಣ ಅಂತ ಹೇಳ್ಕೊಂಡು. ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ, ಓ ದೈವ ಭಕ್ತಿ, ನಿನಗೆ ಕರುಣೆ ಇಲ್ಲ. ನೀನು ಆತ್ಮಗಳನ್ನ ಸ್ನೇಹ ಮತ್ತು ವಾತ್ಸಲ್ಯದ ಮೂಲಕ ಒಟ್ಟಿಗೆ ತರುತ್ತೀಯ. ಆದರೆ ಅವುಗಳ ಆಸೆಗಳು ಈಡೇರುವ ಮೊದಲೇ ಅವುಗಳನ್ನು ಬೇರ್ಪಡಿಸುತ್ತೀಯೇ. ನಿನ್ನ ಚಟುವಟಿಕೆಗಳು ಮಕ್ಕಳ ಮೂರ್ಖ ಕುಚೇಷ್ಟೆಗಳಂತೆ ಅಂತ ಹೇಳ್ಕೊಂಡು. ಅಂದ್ರೆ ಈ ಮಕ್ಕಳಾಟಿಕೆಯಲ್ಲಿ ಹೇಗೆ ಅದರದ್ದು ಏನಾದ್ರೂ ಒಂದು ತಂದೆ ತಾಯಿ ಕೊಟ್ಟಿರುವಂತ ಒಂದು ವಸ್ತುವನ್ನ ಹೇಗೆ ಕೆಡಿಸಿ ಬಿಡ್ತಾರೆ, ಅವರಿಗೆ ಅದರ ವ್ಯಾಲ್ಯೂ ಗೊತ್ತಾಗಲ್ಲ. ಆ ರೀತಿ ಒಂದು ಮೂರ್ಖ ಕುಚೇಷ್ಟೆಗಳಂತೆ ನಮ್ಗೆ ಇಷ್ಟೊಂದು ಒಂದು ಸ್ನೇಹ ವಾತ್ಸಲ್ಯವನ್ನ ನೀನು ಕೊಟ್ಟಿದ್ದೀಯ. ಅದನ್ನ ಸಂಪೂರ್ಣವಾಗಿ ನಾವು ಅನುಭವಿಸೋ ಮುಂಚೆ ನೀನ್ ನಮ್ಮಿಂದ ಬೇರ್ಪಟ್ಟು ಹೋಗಿದ್ಯಲ್ವಾ, ಅವುಗಳನ್ನ ನೀನ್ ಬೇರ್ಪಡಿಸ್ತೀಯಾ ಅಂತ ಹೇಳ್ಕೊಂಡು ಹೇಳ್ತಾರೆ. ದೇವರೇ, ಪ್ರೀತಿಯ ವ್ಯವಹಾರಗಳ ಉದ್ದೇಶ ನಿನಗೆ ತಿಳಿದಿಲ್ಲ. ಆದ್ದರಿಂದ ನೀನು ನಮ್ಮ ಎಲ್ಲಾ ಪ್ರಯತ್ನಗಳನ್ನ ಭಗ್ನಗೊಳಿಸುತ್ತೀಯೇ. ಇದು ನಿನ್ನ ಬಾಲಿಶತನ. ನಾವು ನಿನ್ನನ್ನು ಹಿಡಿಯಲು ಸಾಧ್ಯವಾದರೆ ನೀನು ಮತ್ತೆಂದು ಅಂತಹ ವ್ಯವಸ್ಥೆಗಳನ್ನ ಮಾಡುವುದಿಲ್ಲ ಎಂಬ ಪಾಠವನ್ನು ನಾವು ನಿನಗೆ ನೀಡುತ್ತಿದ್ದೇವೆ. ಒಂದೊಮ್ಮೆ ನೀನು ನಮ್ಗೆ ಸಿಕ್ಕಿದ್ರೆ ಮತ್ತೆಂದು ನೀವು ನಮ್ಗೆ ಈ ಅವಸ್ಥೆ ಅಂದ್ರೆ ಈ ರೀತಿಯ ಒಂದು ಪರಿಸ್ಥಿತಿಯನ್ನ ನಮ್ಗೆ ಕೊಡಬಾರ್ದು ಅಂತ ಒಂದು ಪಾಠವನ್ನ ನಾವು ನಿಮ್ಗೆ ನೀಡ್ತಿದ್ದೇವು ಅಂತೇಳಿ ಹೇಳ್ತಾರೆ. ಓ ಕ್ರೂರ ದೈವ ಭಕ್ತಿ, ನೀವು ತುಂಬಾ ದಯೆ ಇಲ್ಲದವರು. ಏಕೆಂದರೆ ನೀವು ವಿರಳವಾಗಿ ಪರಸ್ಪರ ಸಂಪರ್ಕದಲ್ಲಿರುವ ಜನರನ್ನು ಪ್ರೀತಿಯಿಂದ ಒಟ್ಟುಗೂಡಿಸುತ್ತೀರಿ. ನಂತರ ನೀವು ಅವರನ್ನು ಭೇಟಿಯಾದ ನಂತರ ಆದರೆ ಅವು ಈಡೇರುವ ಮೊದಲು ನೀವು ಅವರನ್ನು ಮತ್ತೆ ದೂರ ಹರಡುತ್ತೀರಿ. ಅಂದ್ರೆ ಪ್ರಾಪಂಚಿಕವಾಗಿ ನಡೆಯುವಂತದ್ದು ಅಂತ ಹೇಳಿದ್ರೆ ಭಗವಂತನಿಗೆ ಈಗ ಬೇರೆಯವರ ಜೀವನದಲ್ಲಿ ಕೂಡ ಆಗುವ ಒಂದು ಇದಕ್ಕೆ ದೇವರನ್ನ ಹಳಿತಾರೆ ಅಲ್ವಾ. ಭಗವಂತನಿಗೆ ಕಣ್ಣಿಲ್ಲ, ಆತರ ನಮ್ಗೆ ಇಷ್ಟೊಂದು ಒಳ್ಳೆ ಕೆಲವೊಂದು ಸಾರಿ ಮಕ್ಕಳು ಕೈಗೆ ಬರ್ತಾರೆ ಅಷ್ಟ್ ಹೇಳುವಾಗ ಅವರಿಂದ ಅಗಲ್ತಾರೆ. ಸೊ ಅದನ್ನ ತಡ್ಕೊಳಿಕ್ಕಾಗಲ್ಲ, ಭಗವಂತನಿಗೆ ಕಣ್ಣಿಲ್ಲ, ಆ ರೀತಿ ಎಲ್ಲ ಹೇಳ್ತಾರೆ. ಸೊ ಹಾಗೆ ಓ ದೇವರೇ, ನೀನು ತುಂಬಾ ದಯೆ ಇಲ್ಲದವನು. ನೀನು ಕೃಷ್ಣನ ಸುಂದರ ಮುಖವನ್ನ ಬಹಿರಂಗಪಡಿಸುತ್ತೀಯ ಮತ್ತು ಮನಸ್ಸು ಮತ್ತು ಕಣ್ಣುಗಳನ್ನ ದುರಾಸೆಯನ್ನಾಗಿ ಮಾಡುತ್ತೀಯ. ಆದರೆ ಆ ಅಮೃತವನ್ನ ಕೇವಲ ಒಂದು ಕ್ಷಣ ಕುಡಿದ ನಂತರ ನೀನು ಕೃಷ್ಣನನ್ನು ಬೇರೆ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತೀಯೆ. ಇದು ಮಹಾಪಾಪ, ಏಕೆಂದರೆ ನೀನು ದಾನವಾಗಿ ನೀಡಿದ್ದನ್ನ ಹೀಗೆ ತೆಗೆದುಕೊಂಡು ಹೋಗುತ್ತಿದ್ದೀಯಾ ಅಂತ ಹೇಳಿದ್ರೆ, ನೀನೇ ಕೊಟ್ಟಿದ್ದು, ನಾವು ಕೇಳದೇನೆ ನೀನ್ ಕೊಟ್ಟಿಯ, ಆಮೇಲೆ ನೀನಾಗಿ ಅದನ್ನ ಕಸಿದುಕೊಳ್ತೀಯ. ಅಂದ್ರೆ ನೀನು ದಾನವಾಗಿ ಕೊಟ್ಟಿರ್ತೀಯ, ಅದನ್ನ ಹಾಗೆ ನೀನ್ ತಗೊಂಡೋಗ್ತೀಯ ಅಂತ ಹೇಳ್ಕೊಂಡು ಈ ಒಂದು ಇದನ್ನ ಕಂಪ್ಯಾರಿಸನ್ ಮಾಡಿ ಹೇಳ್ತಾರೆ. ಓ ದುರ್ವರ್ತನೆಯೇ, ದೈವ ಭಕ್ತರೇ, ನೀವು ನಮಗೆ ಅಕ್ರೂರನು ನಿಜವಾಗಿಯೂ ತಪ್ಪಿತಸ್ಥ. ನೀನು ನನ್ನ ಮೇಲೆ ಏಕೆ ಕೋಪಗೊಂಡಿದ್ದೀಯಾ ಎಂದು ಉತ್ತರಿಸಿದರೆ, ನಾನು ನಿನಗೆ ದೇವರೇ, ನೀನು ಅಕ್ರೂರ ರೂಪವನ್ನ ಧರಿಸಿ ಕೃಷ್ಣನನ್ನು ಕದ್ದಿದ್ದೀಯಾ. ಬೇರೆ ಯಾರು ಈ ರೀತಿ ವರ್ತಿಸುವುದಿಲ್ಲ ಎಂದು ಹೇಳುತ್ತೇನೆ. ಅಂದ್ರೆ ಅಕ್ರೂರ ಬರುವಂತದ್ದು ಕೃಷ್ಣನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮಥುರೆಗೆ. ಆಗ
ಆ ಅಕ್ರೂರ, ಅವನ ಹೆಸರನ್ನ ಕೇಳಿ ಗೋಪಿಕೆಯರು ಅಂತಾರೆ, ನಿಜವಾಗಿ ನೀನು ಆ ಅಂದ್ರೆ ಕ್ರೂರ ಇಲ್ಲದವನು ಅಕ್ರೂರ ಅಂತ. ಆದ್ರೆ ನೀನು ನೋಡಿದ್ರೆ ನಿನ್ನ ಅಕ್ರೂರ ರೂಪವನ್ನ ಧರಿಸಿ ಕೃಷ್ಣನನ್ನ ಕದ್ದಿದ್ದೀಯಾ ಅಂತ ಹೇಳ್ಕೊಂಡು, ಹಾಗೆ ಬೇರೆ ಯಾರು ಈ ರೀತಿ ವರ್ತಿಸುವುದಿಲ್ಲ ಅಂತ ನಾನು ಹೇಳ್ತೇನೆ ಅಂತ ಹೇಳ್ತಾರೆ. ಸೇಮ್ ಅಲ್ಲಿ ಗೋಪಿಕೆಯರು ಏನೋ ಅಲ್ಲಿ ಹೇಳ್ತಾರೆ, ಅಂತದೇ ಮಾತನ್ನ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಸ್ವರೂಪ ದಾಮೋದರ ಗೋಸ್ವಾಮಿ ಹತ್ರ ಹೇಳ್ತಾ ಇರುವಂತದ್ದು. ಆದ್ರೆ ಇದು ನನ್ನ ಸ್ವಂತ ವಿಧಿಯ ತಪ್ಪು, ನಾನು ನಿನ್ನನ್ನು ಅನಗತ್ಯವಾಗಿ ಏಕೆ ದೂಷಿಸಬೇಕು? ನಿನ್ನ ಮತ್ತು ನನ್ನ ನಡುವೆ ಯಾವುದೇ ನಿಕಟ ಸಂಬಂಧವಿಲ್ಲ. ಆದಾಗ್ಯೂ ಕೃಷ್ಣನು ನನ್ನ ಜೀವನ ಮತ್ತು ಆತ್ಮ, ನಾವು ಒಟ್ಟಿಗೆ ವಾಸಿಸುತ್ತೇವೆ ಮತ್ತು ಅವನು ತುಂಬಾ ಕ್ರೂರಿಯಾಗಿದ್ದಾನೆ ಅಂತ ಹೇಳಿ ಕೂಡ ಹೇಳ್ತಾರೆ. ಅಂತ ಹೇಳಿದ್ರೆ ಅಂದ್ರೆ ಇದು ಯಾಕೆ ನಿಮ್ಮನ್ನ ದೂಷಿಸ್ಬೇಕು ಅನಗತ್ಯವಾಗಿ, ನನ್ಗೆ ಮತ್ತೆ ನಿನ್ಗೆ ಸಂಬಂಧವೇ ಇಲ್ಲ, ಆ ರೀತಿ ಅವ್ರವ್ರಿಗೆ ಒಂದು ಸಮಾಧಾನ ಮಾಡ್ಕೊಳ್ತಾರೆ. ಅದಾಗಿ ಕೂಡ ಕೃಷ್ಣನು ನನ್ನ ಜೀವನದ ಒಂದು ಆತ್ಮ, ನಾವು ಒಟ್ಟಿಗೆ ವಾಸಿಸ್ತೇವೆ ಅಂದ್ರೆ ಅವನೆಲ್ಲೂ ಹೋಗಿಲ್ಲ, ನಮ್ಮೊಳಗೆ ಇದ್ದಾನೆ, ನಮ್ಮ ಹೃದಯದಲ್ಲೇ ಇದ್ದಾನೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ನಾನು ಯಾರಿಗಾಗಿ ಎಲ್ಲವನ್ನೂ ಬಿಟ್ಟೇನೋ ಅವನು ನನ್ನ ಕೈಯಿಂದಲೇ ನನ್ನನ್ನು ಕೊಲ್ಲುತ್ತಿದ್ದಾನೆ. ಕೃಷ್ಣನಿಗೆ ಮಹಿಳೆಯರನ್ನು ಕೊಲ್ಲುವ ಭಯವಿಲ್ಲ, ನಿಜಕ್ಕೂ ನಾನು ಅವನಿಗಾಗಿ ಸಾಯುತ್ತಿದ್ದೇನೆ. ಆದರೆ ಅವನು ನನ್ನನ್ನು ನೋಡಲು ಸಹ ಹಿಂದಿರುಗುವುದಿಲ್ಲ. ಒಂದು ಕ್ಷಣದೊಳಗೆ ಅವನು ನಮ್ಮ ಪ್ರೀತಿಯ ವ್ಯವಹಾರಗಳನ್ನ ಮುರಿದು ಬಿಟ್ಟಿದ್ದಾನೆ. ಅಂದ್ರೆ ರಾಧಾರಾಣಿ ಆ ರೀತಿ ತುಂಬಾ ಒಂದು ಇದನ್ನ ತೋರಿಸ್ತಾರೆ. ಅದನ್ನೇ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳ್ತಾ ಇರುವಂತದ್ದು. ಆದರೂ ನಾನು ಕೃಷ್ಣನ ಮೇಲೆ ಏಕೆ ಕೋಪಗೊಳ್ಳಬೇಕು? ಅದು ನನ್ನ ಸ್ವಂತ ದುರದೃಷ್ಟದ ತಪ್ಪು. ನನ್ನ ಪಾಪ ಕಾರ್ಯಗಳ ಫಲವು ಹಣ್ಣಾಗಿದೆ. ಆದ್ದರಿಂದ ಯಾವಾಗಲೂ ನನ್ನ ಪ್ರೀತಿಯ ಮೇಲೆ ಅವಲಂಬಿತನಾಗಿದ್ದ ಕೃಷ್ಣನು ಈಗ ಉದಾಸೀನನಾಗಿದ್ದಾನೆ. ಇದರ ಅರ್ಥ ನನ್ನ ದುರಾದೃಷ್ಟವು ತುಂಬಾ ಬಲವಾಗಿದೆ ಅಂತ ಹೇಳಿದ್ರೆ, ಇಷ್ಟೊಂದು ಅವನು ನನ್ನಲ್ಲಿ ಉದಾಸೀನತೆಯನ್ನ ತೋರ್ತಾ ಇದ್ದಾನೆ ಅಂದ್ರೆ ನಾನು ಅವನನ್ನ ದೂರಿ ಪ್ರಯೋಜನ ಇಲ್ಲ. ಅದು ನನ್ನ ದುರಾದೃಷ್ಟ, ನನ್ನ ಪಾಪ ಕಾರ್ಯಗಳ ಫಲ ಈಗ ಅದು ಪಕ್ವತೆಯನ್ನ ಪಡ್ಕೊಂಡಿದೆ. ಒಂದು ಪಾಪ ಕಾರ್ಯ ಏನಿದೆ ಅದು ಹಣ್ಣಿನ ರೂಪಕ್ಕೆ ಬಂದಿರುವಂತದ್ದು. ಹಾಗಾಗಿ ಅದು ನನ್ನ ದುರದೃಷ್ಟ ತುಂಬಾ ಬಲವಾಗಿದೆ ಅಂತ ಹೇಳ್ಕೊಂಡು ಹೇಳುವಂಥದ್ದು. ಈ ರೀತಿಯಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಬೇರ್ಪಡುವ ಮನಸ್ಥಿತಿಯಲ್ಲಿ ಅಯ್ಯೋ ಅಯ್ಯೋ ಓ ಕೃಷ್ಣ, ನೀನು ಎಲ್ಲಿ ಹೋಗಿದ್ದೀಯಾ ಎಂದು ಪ್ರಲಾಪಿಸ್ತಾರೆ. ಗೋಪಿಕೆಯರ ಆನಂದ ಪರವಶ ಭಾವನೆಗಳನ್ನ ತಮ್ಮ ಹೃದಯದಲ್ಲಿ ಅನುಭವಿಸಿದ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರ ಮಾತುಗಳಲ್ಲಿ ದುಃಖಿತರಾಗಿ ಓ ಗೋವಿಂದ, ಓ ದಾಮೋದರ, ಓ ಮಾಧವ ಎಂದು ಹೇಳ್ತಾರಂತೆ. ನಂತರ ಸ್ವರೂಪ ದಾಮೋದರ ಮತ್ತು ರಮಾನಂದರಾಯರು ಭಗವಂತನನ್ನು ಸಮಾಧಾನ ಪಡಿಸಲು ಅಂತ ಹೇಳಿದ್ರೆ, ಆ ರಾಧಾರಾಣಿಯ ಭಾವದಲ್ಲಿ ಬಂದಾಗ ಈ ಸ್ವರೂಪ ದಾಮೋದರ ಮತ್ತೆ ರಮಾನಂದರಾಯರು, ಲಲಿತಾ ವಿಶಾಖ ಅಂತ ಅವರ ಕ್ಲೋಸ್ ಅಸೋಸಿಯೇಟ್ಸ್, ಆ ರೀತಿ ಇದ್ದವರು ಅಲ್ಲಿ ಆ ರೀತಿ ಒಂದು ಇದ್ರಲ್ಲಿ ಮಾತಾಡಿಸ್ತಾರೆ. ಅವರು ಸಮಾಧಾನ ಪಡಿಸ್ತಾರೆ, ವಿವಿಧ ವಿಧಾನಗಳನ್ನ ರೂಪಿಸ್ತಾರೆ ಸಮಾಧಾನ ಪಡಿಸ್ಲಿಕ್ಕೆ. ಅವರು ಭಗವಂತನ ಹೃದಯವನ್ನು ಪರಿವರ್ತಿಸಿದ ಮತ್ತು ಅವನ ಮನಸ್ಸನ್ನು ಶಾಂತಗೊಳಿಸುವ ಸಭೆಯ ಹಾಡುಗಳನ್ನ ಹಾಡ್ತಾರೆ ಅಂತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ರೀತಿ ಶೋಕಿಸ್ತಿದ್ದಂತೆ ಅರ್ಧ ರಾತ್ರಿ ಕಳೆದು ಹೋಗ್ತದೆ. ನಂತರ ಸ್ವರೂಪ ದಾಮೋದರರು ಭಗವಂತನನ್ನ ಗಂಭೀರ ಕೋಣೆಯಲ್ಲಿ ಮಲಗಿಸ್ತಾರೆ. ಆಮೇಲೆ ಅವರನ್ನ ಮಲಗಿಸ್ತಾರೆ ಒಂದು ಕೋಣೆಯಲ್ಲಿ. ಭಗವಂತನನ್ನು ಮಲಗಿಸಿದ ನಂತರ ರಮಾನಂದ ರಾಯರು ಮನೆಗೆ ಮರಳ್ತಾರೆ ಮತ್ತು ಸ್ವರೂಪ ದಾಮೋದರ ಮತ್ತು ಗೋವಿಂದರು ಗಂಭೀರನ ಬಾಗಿಲಲ್ಲಿ ಮಲಗಿದರು. ಅಲ್ಲಿ ಆ ಒಂದು ಚೈತನ್ಯ ಮಹಾಪ್ರಭುಗಳು ಮಲಗಿರುವ ಕೋಣೆಯ ಬಾಗಿಲಲ್ಲಿ ಸ್ವರೂಪ ದಾಮೋದರ ಮತ್ತೆ ಗೋವಿಂದ ಅವರಿಬ್ರು ಮಲ್ಕೊಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ರಾತ್ರಿಡೀ ಎಚ್ಚರವಾಗಿದ್ದು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸ್ತಾರೆ. ಅವರ ಮನಸ್ಸು ಆಧ್ಯಾತ್ಮಿಕ ಪರಮಾನಂದದಿಂದ ತುಂಬಿ ಹೋಗ್ತದೆ. ಕೃಷ್ಣನಿಂದ ಬೇರ್ಪಟ್ಟ ಅನುಭವದಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ತುಂಬಾ ದುಃಖಿತರಾಗಿದ್ದರು. ಅವರು ಆತಂಕದಿಂದ ಎದ್ದು ನಿಂತು ಗಂಭೀರವಾದ ಗೋಡೆಗಳ ಮೇಲೆ ತಮ್ಮ ಮುಖವನ್ನ ಉಜ್ಜಲು ಪ್ರಾರಂಭಿಸ್ತಾರೆ. ಮತ್ತೆ ಅವರಲ್ಲಿ ಆ ಒಂದು ಭಾವ ಮರುಕಳಿಸ್ತದೆ. ಮತ್ತೆ ಅವರು ತಮ್ಮ ಎದ್ದು ಆ ಗೋಡೆಗಳ ಮೇಲೆ ಮುಖವನ್ನ ಉಜ್ಜಿಕೊಳ್ತಾರಂತೆ. ಅವನ ಬಾಯಿ, ಮೂಗು ಮತ್ತು ಕೆನ್ನೆಗಳ ಮೇಲಿನ ಅನೇಕ ಗಾಯಗಳಿಂದ ರಕ್ತ ಒಸರುವಷ್ಟು ಮುಖವನ್ನ ಗೋಡೆಗೆ ಉಜ್ಜಿಕೊಳ್ತಾರೆ. ಆದರೆ ಅವನ ಪರಮಾನಂದದ ಭಾವನೆಗಳಿಂದಾಗಿ ಭಗವಂತನಿಗೆ ಅದು ತಿಳಿದಿರಲಿಲ್ಲ. ಅದೇನು ಗೊತ್ತಾಗುದಿಲ್ಲ ಅವರಿಗೆ. ಪರಮಾನಂದದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ರಾತ್ರಿ ಇಡೀ ತಮ್ಮ ಮುಖವನ್ನ ಗೋಡೆಗಳಿಗೆ ಉಜ್ಜುತ್ತಾ ಗೋಂ ಗೋಂ ಎಂಬ ವಿಚಿತ್ರ ಶಬ್ದವನ್ನ ಮಾಡ್ತಾರೆ. ಅದು ಸ್ವರೂಪ ದಾಮೋದರರಿಗೆ ಬಾಗಿಲಿನ ಮೂಲಕ ಕೇಳಿಸ್ತಾ ಇತ್ತು. ಹೊರಗಡೆ ಕೂತಿದ್ದ ಅವರಿಗೆ ಅದು ಕೇಳಿಸ್ತಾ ಇತ್ತಂತೆ. ದೀಪ ಹಚ್ಚುತ್ತಾ ಸ್ವರೂಪ ದಾಮೋದರ ಮತ್ತು ಗೋವಿಂದ ಕೋಣೆಯನ್ನ ಪ್ರವೇಶಿಸ್ತಾರೆ. ಅವರು ಭಗವಂತನ ಮುಖವನ್ನ ನೋಡಿದಾಗ
ಅವರು ದುಃಖದಿಂದ ತುಂಬಿ ಹೋಗ್ತಾರೆ. ಅಂದ್ರೆ ಅಷ್ಟೊಂದು ಮುಖವನ್ನ ಗೋಡೆಗೆ ಉಜ್ಜಿ ರಕ್ತ ಬರುವಷ್ಟು ನೋಡಿ ಅವರಿಗೆ ಬೇಜಾರು, ದುಃಖ ಆಗ್ತದೆ. ಅವರು ಭಗವಂತನನ್ನ ಅವರ ಹಾಸಿಗೆಗೆ ಕರೆತಂದು ಶಾಂತಗೊಳಿಸಿ, ನೀನು ನಿನಗೆ ಯಾಕೆ ಹೀಗೆ ಮಾಡಿದೆ ಎಂದು ಕೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಉತ್ತರಿಸ್ತಾರೆ, ನಾನು ಕೋಣೆಯಲ್ಲಿ ಇರಲು ಸಾಧ್ಯವಾಗದಷ್ಟು ಆತಂಕದಲ್ಲಿದ್ದೆ. ನಾನು ಹೊರಗೆ ಹೋಗಬೇಕೆಂದು ಬಯಸಿದ್ದೆ, ಆದ್ದರಿಂದ ನಾನು ಕೋಣೆಯ ಸುತ್ತಲೂ ಅಲೆದಾಡುತ್ತಾ ಬಾಗಿಲನ್ನು ಹುಡುಕ್ತಿದ್ದೆ ಅಂತೇಳಿ ಗೋಡೆಗೆ ಮುಖವನ್ನ ಉಜ್ಜಿಕೊಂಡು ನಾನು ಹೊರ ಬರ್ಲಿಕ್ಕೆ ನಾನು ಬಾಗಿಲನ್ನ ಹುಡುಕ್ತಾ ಇದ್ದೆ. ಅಂದ್ರೆ ಅಷ್ಟು ಕತ್ತಲು, ಒಂದು ಗಂಭೀರ ಕೋಣೆ ಅಂತ ಹೇಳಿದ್ರೆ ಕತ್ತಲು ಕೋಣೆಯಲ್ಲಿ ಅವ್ರನ್ನ ಮಲಗಿಸಿರುವಂತದ್ದು. ಬಾಗಿಲು ಸಿಗಲಿಲ್ಲ. ನಾನು ನನ್ನ ಮುಖದಿಂದ 4 ಗೋಡೆಗಳಿಗೆ ಹೊಡೆಯುತ್ತಲೇ ಇದ್ದೆ. ನನ್ನ ಮುಖಕ್ಕೆ ಗಾಯವಾಗಿತ್ತು ಮತ್ತು ರಕ್ತ ಸೋರುತ್ತಿತ್ತು, ಆದರೆ ನನಗೆ ಇನ್ನೂ ಹೊರಬರಲು ಸಾಧ್ಯವಾಗಲಿಲ್ಲ ಅಂತ. ಈ ಹುಚ್ಚುತನದ ಸ್ಥಿತಿಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಮನಸ್ಸು ಅಸ್ಥಿರವಾಗಿತ್ತು. ಅವರು ಏನ್ ಹೇಳಿದ್ರು ಕೂಡ ಅಥವಾ ಮಾಡಿದ್ದೆಲ್ಲವೂ ಹುಚ್ಚುತನದ ಲಕ್ಷಣವಾಗಿತ್ತು. ಸ್ವರೂಪ ದಾಮೋದರರು ತುಂಬಾ ಚಿಂತಿತರಾಗಿದ್ದರು. ಆದರೆ ನಂತರ ಅವರಿಗೆ ಒಂದು ಉಪಾಯ ಹೊಳಿತದೆ. ಮರುದಿನ ಅವರು ಮತ್ತು ಇತರ ಭಕ್ತರು ಒಟ್ಟಾಗಿ ಅದನ್ನ ಪರಿಗಣಿಸ್ತಾರೆ. ಒಬ್ಬರಿಗೊಬ್ಬರು ಸಮಾಲೋಚಿಸಿದ ನಂತರ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ಶಂಕರ ಪಂಡಿತರು ತಮ್ಮೊಂದಿಗೆ ಒಂದೇ ಕೋಣೆಯಲ್ಲಿ ಮಲಗಲು ಅವಕಾಶ ನೀಡುವಂತೆ ಬೇಡಿಕೊಳ್ತಾರೆ. ಅವ್ರ ಜೊತೆಗೆ ಒಬ್ಬರನ್ನೇ ಬಿಡೋದಿಲ್ಲ, ಶಂಕರ ಪಂಡಿತರನ್ನ ಅವ್ರ ಜೊತೆಗೆ ಇರುವಂತೆ ಅವರು ಅವಕಾಶ ಬೇಡ್ಕೊಳ್ತಾರೆ. ಹೀಗೆ ಶಂಕರ ಪಂಡಿತರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದಗಳ ಬಳಿ ಮಲಗಿದರು ಮತ್ತು ಭಗವಂತನು ತಮ್ಮ ಪಾದಗಳನ್ನು ಶಂಕರರ ದೇಹದ ಮೇಲೆ ಇಟ್ಟನು. ಶಂಕರನು ಪ್ರಭು ಪಾದೋಪದಾನ ಶ್ರೀ ಚೈತನ್ಯ ಪ್ರಭುಗಳ ದಿಂಬು ಎಂಬ ಹೆಸರಿನ ಪ್ರಸಿದ್ಧನಾಗಿದ್ದಾನೆ. ಅಂದ್ರೆ ಅವರಿಗೆ ಒಂದು ದಿಂಬಿನ ತರ ಅವನು ಅಂತ ಹೇಳ್ಕೊಂಡು, ಶುಕದೇವ ಗೋಸ್ವಾಮಿ ಹಿಂದೆ ವಿವರಿಸಿದಂತೆ ಅವನು ವಿದುರನಂತೆ ಇದ್ದ ಅಂತ ಹೇಳ್ಕೊಂಡು, ಆ ಶಂಕರ ಏನು ಶಂಕರ ಪಂಡಿತ ಅವನು ವಿದುರನಂತೆ ಇದ್ದಂತೆ. ಶ್ರೀ ಕೃಷ್ಣನ ಪಾದಗಳ ವಿಶ್ರಾಂತಿ ಸ್ಥಳವಾದ ವಿಧೇಯ ವಿದುರನು ಮೈತ್ರೇಯನೊಂದಿಗೆ ಹೀಗೆ ಮಾತನಾಡಿದಾಗ ಶ್ರೀ ಕೃಷ್ಣನ ಕುರಿತಾದ ವಿಷಯಗಳನ್ನ ಚರ್ಚಿಸುವ ಅಲೌಕಿಕ ಆನಂದದಿಂದಾಗಿ ಮೈತ್ರೇಯನು ತನ್ನ ಕೂದಲುಗಳನ್ನು ನೆಟ್ಟಗೆ ನಿಲ್ಲಿಸಿ ಮಾತನಾಡಲು ಪ್ರಾರಂಭಿಸಿದನು ಅಂತೇಳಿ ಅಲ್ಲಿ ಮೈತ್ರೇಯ ಮತ್ತು ವಿದುರನ ಒಂದು ಸಂಭಾಷಣೆ ಆಗ್ತದೆ ಬದರಿಕಾಶ್ರಮದಲ್ಲಿ. ಅವಾಗ ಅಲ್ಲಿ ವಿದುರ ಈ ರೀತಿ ಹೇಳ್ತಾನಂತೆ, ಶ್ರೀಕೃಷ್ಣನ ಪಾದಗಳ ವಿಶ್ರಾಂತಿ ಸ್ಥಳವಾದ ವಿಧೇಯ ವಿದುರನು ಮೈತ್ರೇಯನೊಂದಿಗೆ ಹೀಗೆ ಮಾತನಾಡಿದಾಗ ಕೃಷ್ಣನ ಕುರಿತಾದ ವಿಷಯಗಳನ್ನ ಚರ್ಚಿಸುವ ಅಲೌಕಿಕ ಆನಂದದಿಂದಾಗಿ ಮೈತ್ರೇಯನು ತನ್ನ ಕೂದಲುಗಳನ್ನ ನೆಟ್ಟಗೆ ನಿಲ್ಲಿಸಿ ಮಾತನಾಡಲು ಪ್ರಾರಂಭಿಸ್ತಾನಂತೆ. ಇಲ್ಲಿ ಶಂಕರರು ಶ್ರೀ ಚೈತನ್ಯ ಮಹಾಪ್ರಭುಗಳ ಕಾಲನ್ನು ಮಸಾಜ್ ಮಾಡಿದರು. ಆದರೆ ಮಸಾಜ್ ಮಾಡುವಾಗ ಅವರು ನಿದ್ರಿಸುತ್ತಿದ್ದರು ಮತ್ತು ಹೀಗೆ ಮಲಗುತ್ತಿದ್ದರು. ಅವನು ತನ್ನ ದೇಹದ ಮೇಲೆ ಹೊದಿಕೆ ಇಲ್ಲದೆ ನಿದ್ರಿಸುತ್ತಿದ್ದನು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳು ಎದ್ದು ಅವನಿಗೆ ತಮ್ಮದೇ ಆದ ಹೊದಿಕೆಯನ್ನ ಸುತ್ತುತ್ತಾ ಇದ್ರಂತೆ. ಅವನು ಕಾಲು ಒತ್ತಿ ಮತ್ತೆ ಹಾಗೆ ನಿದ್ದೆಗೆ ಹೋಗ್ತಾ ಇದ್ದ, ಹೊದಿಕೆ ಇಲ್ಲದೆ. ಆಗ ಚೈತನ್ಯ ಮಹಾಪ್ರಭುಗಳು ತಮ್ಮದೇ ಹೊದಿಕೆಯನ್ನ ಅವನಿಗೆ ಹೊದಿಸ್ತಾರೆ. ಶಂಕರ ಪಂಡಿತನು ಯಾವಾಗ್ಲೂ ನಿದ್ರಿಸ್ತಾ ಇದ್ದ, ಆದರೆ ಅವನು ಬೇಗನೆ ಎಚ್ಚರಗೊಂಡು ಕುಳಿತು ಮತ್ತೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದಗಳನ್ನ ಮಸಾಜ್ ಮಾಡಲು ಪ್ರಾರಂಭಿಸ್ತಿದ್ದ. ಈ ರೀತಿಯಾಗಿ ಅವನು ಇಡೀ ರಾತ್ರಿ ಎಚ್ಚರವಾಗಿರ್ತಾ ಇದ್ದ. ಶಂಕರನ ಭಯದಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಕೋಣೆಯಿಂದ ಹೊರಬರಲು ಅಥವಾ ತಮ್ಮ ಕಮಲದಂತಹ ಮುಖವನ್ನ ಗೋಡೆಗಳಿಗೆ ಉಜ್ಜಲು ಸಾಧ್ಯವಾಗ್ಲಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳ ಈ ಲೀಲೆಯನ್ನ ರಘುನಾಥದಾಸ ಗೋಸ್ವಾಮಿಯವರು ತಮ್ಮ ಗೌರಾಂಗಸ್ತವ ಕಲ್ಪವೃಕ್ಷ ಎಂಬ ಪುಸ್ತಕದಲ್ಲಿ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ ಅಂತ. ವೃಂದಾವನದಲ್ಲಿ ತಮ್ಮ ಜೀವದಂತೆಯೇ ಇದ್ದ ತಮ್ಮ ಅನೇಕ ಸ್ನೇಹಿತರಿಂದ ಬೇರ್ಪಟ್ಟ ಕಾರಣ ಶ್ರೀ ಚೈತನ್ಯ ಮಹಾಪ್ರಭು ಹುಚ್ಚನಂತೆ ಮಾತನಾಡ್ತಾರೆ. ಅವರ ಬುದ್ಧಿಶಕ್ತಿ ರೂಪಾಂತರಗೊಂಡಿದ್ದು ಅಂತ ಹೇಳಿದ್ರೆ, ಕೃಷ್ಣ ಭಗವಂತ ವೃಂದಾವನದಲ್ಲಿ ಇದ್ದ ಎಲ್ಲರ ತಮ್ಮ ಜೀವದಂತೆ ಅಷ್ಟೊಂದು ಗೋಪ ಬಾಲಕರಾಗಿರ್ಬೋದು, ಗೋಪಿಕೆರಾಗಿರ್ಬೋದು, ಅಷ್ಟೊಂದು ಸ್ನೇಹಿತರು ತಮ್ಮ ಜೀವದಂತೆ ಅಂತ ಒಂದು ಆತ್ಮೀಯ ಭಾವ ಅವರಲ್ಲಿ ಇರ್ತಾ ಇತ್ತು ಅವರಲ್ಲಿ. ಹಾಗೆ ಅಲ್ಲಿಂದ ಬೇರ್ಪಟ್ಟ ಕಾರಣ ಚೈತನ್ಯ ಮಹಾಪ್ರಭು ಹುಚ್ಚನಂತೆ ಮಾತನಾಡ್ತಾರೆ. ಅವರ ಬುದ್ಧಿಶಕ್ತಿ ರೂಪಾಂತರಗೊಂಡಿತು. ಹಗಲು ರಾತ್ರಿ ಅವರು ತಮ್ಮ ಚಂದ್ರನಂತಹ ಮುಖವನ್ನು ಗೋಡೆಗಳಿಗೆ ಉಜ್ಜಿದರು ಮತ್ತು ಗಾಯಗಳಿಂದ ರಕ್ತ ಹರಿತದೆ. ಶ್ರೀ ಚೈತನ್ಯ ಮಹಾಪ್ರಭು ನನ್ನ ಹೃದಯದಲ್ಲಿ ಉದಯಿಸಿ ನನ್ನನ್ನು ಪ್ರೀತಿಯಿಂದ ಹುಚ್ಚನನ್ನಾಗಿ ಮಾಡಲಿ ಅಂತೇಳಿ ರಘುನಾಥದಾಸ ಗೋಸ್ವಾಮಿ ಅವರು ತಮ್ಮ ಪುಸ್ತಕದಲ್ಲಿ ವರ್ಣಿಸಿದ್ದಾರೆ. ಈ ರೀತಿಯಾಗಿ ಚೈತನ್ಯ ಮಹಾಪ್ರಭುಗಳು ಹಗಲಿರುಳು ಕೃಷ್ಣನ ಮೇಲಿನ ಪರಮಾನಂದದ ಪ್ರೇಮದ ಸಾಗರದಲ್ಲಿ ಮುಳುಗಿದ್ದರು. ಕೆಲವೊಮ್ಮೆ ಅವರು ಮುಳುಗಿದ್ದರು,
ಮತ್ತು ಕೆಲವೊಮ್ಮೆ ಅವರು ತೇಲುತ್ತಿದ್ದರು. ಅಂದ್ರೆ ಆ ಪ್ರೇಮ ಸಾಗರದಲ್ಲಿ ಮುಳುಗಿ ತೇಲ್ತಾ ಮಾಡ್ತಾ ಇದ್ರು ಅಂತ ಹೇಳ್ಕೊಂಡು, ಅಂದ್ರೆ ಆ ಭಕ್ತಿ ಭಾವದಲ್ಲಿ ಆನಂದ ಪರವಶರಾಗ್ತಾ ಇದ್ರು. ವೈಶಾಖ ಮಾಸದ ಏಪ್ರಿಲ್ ಮೇ ಹುಣ್ಣಿಮೆಯ ರಾತ್ರಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಒಂದು ತೋಟಕ್ಕೆ ಹೋಗ್ತಾರೆ. ಭಗವಂತನು ತನ್ನ ಭಕ್ತರೊಂದಿಗೆ ಜಗನ್ನಾಥ ವಲ್ಲಭ ಎಂಬ ಅತ್ಯಂತ ಸುಂದರವಾದ ಉದ್ಯಾನವನಗಳಲ್ಲಿ ಒಂದನ್ನು ಪ್ರವೇಶಿಸ್ತಾರೆ. ಉದ್ಯಾನದಲ್ಲಿ ವೃಂದಾವನದಲ್ಲಿರುವ ಮರಗಳಂತೆಯೇ ಸಂಪೂರ್ಣವಾಗಿ ಅರಳಿದ ಮರಗಳು ಮತ್ತು ಬಳ್ಳಿಗಳು ಇದ್ದವು. ಶುಕ, ಶಾರಿ ಮತ್ತು ಪಿಕ ಮುಂತಾದ ಜೇನುನೊಣಗಳು ಮತ್ತು ಪಕ್ಷಿಗಳು ಪರಸ್ಪರ ಮಾತನಾಡ್ತಾ ಇದ್ದವು. ಪರಿಮಳಯುಕ್ತ ಹೂವುಗಳ ಪರಿಮಳವನ್ನು ಹೊತ್ತುಕೊಂಡು ಸೌಮ್ಯವಾದ ತಂಗಾಳಿ ಬೀಸ್ತಾ ಇತ್ತು. ತಂಗಾಳಿಯು ಗುರುವಾಗಿ ಮಾರ್ಪಟ್ಟಿತ್ತು ಮತ್ತು ಎಲ್ಲಾ ಮರಗಳು ಮತ್ತು ಬಳ್ಳಿಗಳು ನೃತ್ಯ ಮಾಡುವುದು ಹೇಗೆಂದು ಕಲಿಸುತ್ತಿತ್ತು. ಅಂದ್ರೆ ಆ ಗಾಳಿ ಬೀಸುವುದು ಅಂದ್ರೆ ಆ ಗುರು ಹೇಗೆ ನೃತ್ಯವನ್ನ ಕಲಿಸ್ತಾನೆ, ಆ ರೀತಿ ಆ ಗಾಳಿಯ ಒಂದು ಅಲೆಗೆ ಆ ಬಳ್ಳಿಗಳು ನೃತ್ಯ ಮಾಡುವಂತೆ, ಅಲ್ಲಾಡುವುದು ಅಂದ್ರೆ ನೃತ್ಯ ಮಾಡುವಂತೆ ತೋರ್ತಾ ಇತ್ತು ಅಂತೆ, ಹೇಗೆಂದು ಕಲಿಸ್ತಾ ಇತ್ತಂತೆ. ಹಾಗೆ ಹುಣ್ಣಿಮೆಯಿಂದ ಪ್ರಕಾಶಮಾನವಾಗಿ ಬೆಳಗಿದ ಮರಗಳು ಮತ್ತು ಬಳ್ಳಿಗಳು ಬೆಳಕಿನಲ್ಲಿ ಹೊಳೆಯುತ್ತಿದ್ದವು. 6 ಋತುಗಳು, ವಿಶೇಷವಾಗಿ ವಸಂತ ಕಾಲ ಅಲ್ಲಿ ಇದ್ದಂತೆ ತೋರ್ತಾ ಇತ್ತು. ಉದ್ಯಾನವನವನ್ನು ನೋಡಿ ದೇವೋತ್ತಮ ಪರಮಪುರುಷ ಶ್ರೀ ಚೈತನ್ಯ ಮಹಾಪ್ರಭುಗಳು ತುಂಬಾ ಸಂತೋಷ ಪಡ್ತಾರೆ. ಈ ವಾತಾವರಣದಲ್ಲಿ ಭಗವಂತನು ತನ್ನ ಸಹಚರರೊಂದಿಗೆ ನೃತ್ಯ ಮಾಡುತ್ತಾ ಮತ್ತು ಅಲೆದಾಡುತ್ತಾ ಲಲಿತಾ, ಲವಾಂಗ, ಲತಾ ಎಂಬ ಪದಗಳಿಂದ ಪ್ರಾರಂಭವಾಗುವ ಗೀತಾ ಗೋವಿಂದದ ಶ್ಲೋಕವನ್ನ ಹಾಡಲು ಹೇಳ್ತಾರಂತೆ. ಹೀಗೆ ಪ್ರತಿಯೊಂದು ಮರ ಮತ್ತು ಬಳ್ಳಿಯ ಸುತ್ತಲೂ ಅಲೆದಾಡ್ತಾ ಅವನು ಒಂದು ಅಶೋಕ ಮರದ ಕೆಳಗೆ ಬಂದು ಇದ್ದಕ್ಕಿದ್ದಂತೆ ಶ್ರೀ ಕೃಷ್ಣನನ್ನ ನೋಡ್ತಾರಂತೆ. ಕೃಷ್ಣನನ್ನ ನೋಡಿದಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಬಹಳ ವೇಗವಾಗಿ ಓಡಲು ಪ್ರಾರಂಭಿಸ್ತಾರೆ. ಆದರೆ ಕೃಷ್ಣನು ಮುಗುಳ್ನಕ್ಕು ಕಣ್ಮರೆಯಾದನು. ಅಂದ್ರೆ ಅಲ್ಲಿ ಅವರಿಗೆ ಅದನ್ನ ಕಾಣ್ತದೆ, ಅವರಿಗೆ ಅಲ್ಲಿ ರಾಧಾರಾಣಿಗೆ ಕೂಡ ಅಲ್ಲಿ ಕೃಷ್ಣನೇ ಬಂದು ಇದ್ದ ಹಾಗೆ ಮಾತಾಡೋದು, ಆ ರೀತಿ ಅವರಷ್ಟಕ್ಕೆ ಅವರೇ ಮಾತಾಡ್ಕೊಳ್ಳೋದು, ಆ ರೀತಿ ಎಲ್ಲ ಮಾಡ್ತಾ ಇದ್ರು. ಅದೇ ರೀತಿ ಇಲ್ಲಿ ಕೂಡ ಅವರಿಗೆ ಕೃಷ್ಣನನ್ನ ನೋಡಿದ ಹಾಗೆ ಆಗ್ತದೆ. ಹಾಗೇನೆ ಆ ಕೃಷ್ಣ ಮುಗುಳ್ನಕ್ಕು ಕಣ್ಮರೆ ಆಗ್ತಾನಂತೆ. ಕೃಷ್ಣನನ್ನು ಪಡೆದು ನಂತರ ಅವನನ್ನು ಕಳ್ಕೊಂಡ ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದರು. ಇಡೀ ಉದ್ಯಾನವನವು ಶ್ರೀ ಕೃಷ್ಣನ ದಿವ್ಯ ದೇಹದ ಸುವಾಸನೆಯಿಂದ ತುಂಬಿತ್ತು. ಶ್ರೀ ಚೈತನ್ಯ ಮಹಾಪ್ರಭುಗಳು ಅದನ್ನ ಆಘ್ರಾಣಿಸಿದಾಗ ಅವರು ತಕ್ಷಣವೇ ಪ್ರಜ್ಞೆ ತಪ್ತಾರಂತೆ. ಅಂದ್ರೆ ಭಗವಂತನ ದೇಹದ ದಿವ್ಯ ಸುವಾಸನೆಯ ಒಂದು ಆಗ್ರಹಣ ಅವರಿಗೆ ಪ್ರಜ್ಞೆ ತಪ್ಪುವಂತೆ ಮಾಡಿತ್ತು ಅಂತ ಹೇಳ್ಕೊಂಡು. ಆದರೆ ಕೃಷ್ಣನ ದೇಹದ ಸುವಾಸನೆಯು ಅವನ ಮೂಗಿನ ಹೊಳ್ಳೆಗಳನ್ನು ನಿರಂತರವಾಗಿ ಪ್ರವೇಶಿಸಿತು ಮತ್ತು ಭಗವಂತನು ಅದನ್ನು ಸವಿಯಲು ಹುಚ್ಚನಾದನು. ಶ್ರೀಮತಿ ರಾಧಾರಾಣಿ ಒಮ್ಮೆ ತನ್ನ ಗೋಪಿಯ ಸ್ನೇಹಿತರಿಗೆ ಕೃಷ್ಣನ ದೇಹದ ದಿವ್ಯ ಪರಿಮಳವನ್ನು ತಾನು ಹೇಗೆ ಹಂಬಲಿಸುತ್ತಾಳೆಂದು ವಿವರಿಸುವ ಒಂದು ಶ್ಲೋಕವನ್ನ ಹೇಳ್ತಾಳಂತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಅದೇ ಶ್ಲೋಕವನ್ನ ಪಠಿಸಿ ಅದರ ಅರ್ಥವನ್ನ ಸ್ಪಷ್ಟಪಡಿಸ್ತಾರೆ. ಏನಿದೆ ಆ ಶ್ಲೋಕದಲ್ಲಿ ಅಂದ್ರೆ, ಕೃಷ್ಣನ ಅಲೌಕಿಕ ದೇಹದ ವಾಸನೆಯು ಕಸ್ತೂರಿಯ ಸುವಾಸನೆಯನ್ನು ಮೀರಿಸ್ತಾ ಇದೆ ಮತ್ತು ಎಲ್ಲಾ ಮಹಿಳೆಯರ ಮನಸ್ಸನ್ನು ಆಕರ್ಷಿಸ್ತದೆ. ಅವನ ದೇಹದ 8 ಕಮಲದಂತಹ ಭಾಗಗಳು ಕರ್ಪೂರದ ಸುವಾಸನೆಯೊಂದಿಗೆ ಮಿಶ್ರಿತವಾದ ಕಮಲದ ಸುವಾಸನೆಯನ್ನ ಹರಡುತ್ತವೆ. ಅವನ ದೇಹವು ಕಸ್ತೂರಿ, ಕರ್ಪೂರ, ಶ್ರೀಗಂಧ ಮತ್ತು ಅಗರುಗಳಂತಹ ಸುಗಂಧ ದ್ರವ್ಯಗಳಿಂದ ಅಭಿಷೇಕಿಸಲ್ಪಟ್ಟಿದೆ. ಅಂದ್ರೆ ಆ ಎಲ್ಲ ಒಂದು ಮಂಗಳ ದ್ರವ್ಯಗಳಿಂದ ಅಭಿಷೇಕ ಮಾಡಿದ್ರೆ ಅದರ ಒಂದು ಸುವಾಸನೆ ಹೇಗೆ ಬರ್ತದೆ ದೇಹದಲ್ಲಿ, ಆ ರೀತಿ ಓ ನನ್ನ ಪ್ರಿಯ ಸ್ನೇಹಿತ, ಮನ್ಮಥನ ಮೋಡಿ ಮಾಡುವವನು ಎಂದು ಕರೆಯಲ್ಪಡುವ ಆ ದೇವೋತ್ತಮ ಪರಮಾತ್ಮನು ಯಾವಾಗಲೂ ನನ್ನ ಮೂಗಿನ ಹೊಳ್ಳೆಗಳ ಬಯಕೆಯನ್ನು ಹೆಚ್ಚಿಸುತ್ತಾನೆ. ಅಂದ್ರೆ ಆ ಮನ್ಮಥನೇ ಅವನು ಪ್ರೇಮದ ದೇವತೆ ಮನ್ಮಥ. ಅವನನ್ನ ಮೋಹಗೊಳಿಸುವಷ್ಟು ಸೌಂದರ್ಯ ಭಗವಂತನದು. ಮದನ ಮೋಹನ ಅಂತ ಹೇಳ್ತಾರೆ ಕೃಷ್ಣನನ್ನ. ಅಂತ ಮನ್ಮಥ ಮದನ ಅವನನ್ನ ಮೋಹಿಸುವ, ಅವನನ್ನೇ ಮೋಹಿತನನ್ನಾಗಿ ಮಾಡುವಂತ ಒಂದು ಸೌಂದರ್ಯ ಕೃಷ್ಣನದ್ದು. ಹಾಗೆ ಆ ರೀತಿ ಹೇಳ್ತಾರೆ, ಮನ್ಮಥನ ಮೋಡಿ ಮಾಡುವವನು ಎಂದು ಕರೆಯಲ್ಪಡುವ ಆ ದೇವೋತ್ತಮ ಪರಮಾತ್ಮನು ಯಾವಾಗಲೂ ನನ್ನ ಮೂಗಿನ ಹೊಳ್ಳೆಗಳ ಬಯಕೆಯನ್ನ ಹೆಚ್ಚಿಸ್ತಾನೆ. ಕೃಷ್ಣನ ದೇಹವು ಪರಿಮಳವು ಕಸ್ತೂರಿ ಮತ್ತು ನೀಲಿ ಕಮಲದ ಹೂವಿನ ಸುವಾಸನೆಯನ್ನ ಮೀರಿಸುತ್ತದೆ. 14 ಲೋಕಗಳಲ್ಲಿ ಹರಡಿರುವ ಇದು ಎಲ್ಲರನ್ನೂ ಆಕರ್ಷಿಸುತ್ತದೆ ಮತ್ತು ಎಲ್ಲಾ ಮಹಿಳೆಯರ ಕಣ್ಣುಗಳನ್ನು ಕುರುಡಾಗಿಸ್ತದೆ. ಅಂದ್ರೆ ಅಂತ ಒಂದು ತುಂಬಾ ಒಂದು ಬೆಳಕು
ಉಜ್ವಲವಾದ ಬೆಳಕನ್ನ ನೋಡಿದಾಗ ಕಣ್ಣು ಕತ್ತಲಿಟ್ಟಾಗ ಆಗ್ತದೆ. ಆ ರೀತಿ ಭಗವಂತನ ದೇಹ ಪರಿಮಳದ ಕಸ್ತೂರಿ ಮತ್ತೆ ನೀಲಿ ಕಮಲದ ಹೂವಿನ ಸುವಾಸನೆಯನ್ನ ಮೀರಿಸುವಂತ ಮತ್ತೆ 14 ಲೋಕಗಳಲ್ಲಿ ಹರಡಿರುವಂತ ಒಂದು ಎಲ್ಲರನ್ನ ಆಕರ್ಷಿಸುವಂತದ್ದು. ಹಾಗಾಗಿ ಎಲ್ಲ ಮಹಿಳೆಯರ ಕಣ್ಣುಗಳನ್ನ ಕುರುಡಾಗಿಸ್ತದೆ. ನನ್ನ ಪ್ರಿಯ ಸ್ನೇಹಿತ, ಕೃಷ್ಣನ ದೇಹದ ಪರಿಮಳವು ಇಡೀ ಜಗತ್ತನ್ನ ಮೋಡಿ ಮಾಡುತ್ತದೆ ಮತ್ತು ಅದು ವಿಶೇಷವಾಗಿ ಮಹಿಳೆಯರ ಮೂಗಿನ ಹೊಳ್ಳೆಗಳನ್ನ ಪ್ರವೇಶಿಸುತ್ತದೆ ಮತ್ತು ಅಲ್ಲಿಯೇ ಕುಳಿತಿರುತ್ತದೆ. ಹೀಗೆ ಅದು ಅವರನ್ನು ಸೆರೆ ಹಿಡಿದು ಬಲವಂತವಾಗಿ ಕೃಷ್ಣನ ಬಳಿಗೆ ತರುತ್ತದೆ. ಕೃಷ್ಣನ ಕಣ್ಣುಗಳು, ಹೊಕ್ಕುಳ ಮತ್ತು ಮುಖ, ಕೈಗಳು ಮತ್ತು ಪಾದಗಳು ಅವನ ದೇಹದ ಮೇಲಿನ 8 ಕಮಲದ ಹೂಗಳಂತೆ. ಆ 8 ಕಮಲಗಳಿಂದ ಕರ್ಪೂರ ಮತ್ತು ಕಮಲದ ಮಿಶ್ರಣದಂತಹ ಸುವಾಸನೆ ಹೊರಹೊಮ್ಮುತ್ತದೆ. ಅದು ಅವನ ದೇಹಕ್ಕೆ ಸಂಬಂಧಿಸಿದ ಪರಿಮಳ. ಗಂಧದ ತಿರುಳನ್ನು ಅಗರು, ಕುಂಕುಮ, ಕಸ್ತೂರಿ ಮತ್ತು ಕರ್ಪೂರದೊಂದಿಗೆ ಬೆರೆಸಿ ಕೃಷ್ಣನ ದೇಹದ ಮೇಲೆ ಹಚ್ಚಿದಾಗ ಅದು ಕೃಷ್ಣನ ಸ್ವಂತ ದೇಹದ ಮೂಲ ಸುಗಂಧ ದ್ರವ್ಯದೊಂದಿಗೆ ಬೆರೆತು ಅದನ್ನು ಆವರಿಸುವಂತೆ ತೋರುತ್ತದೆ. ಕೃಷ್ಣನ ಅಲೌಕಿಕ ದೇಹದ ಸುವಾಸನೆಯು ಎಷ್ಟು ಆಕರ್ಷಕವಾಗಿದೆ ಅಂತ ಹೇಳಿದ್ರೆ ಅದು ಎಲ್ಲಾ ಮಹಿಳೆಯರ ದೇಹ ಮತ್ತು ಮನಸ್ಸುಗಳನ್ನ ಮೋಡಿ ಮಾಡ್ತದೆ. ಅದು ಅವರ ಮೂಗಿನ ಹೊಳ್ಳೆಗಳನ್ನ ದಿಗ್ಭ್ರಮೆಗೊಳಿಸುತ್ತದೆ, ಅವರ ಬೆಲ್ಟ್ಗಳು ಮತ್ತು ಕೂದಲನ್ನ ಸಡಿಲಗೊಳಿಸುತ್ತದೆ ಮತ್ತು ಅವರನ್ನು ಹುಚ್ಚರನ್ನಾಗಿ ಮಾಡುತ್ತದೆ. ಪ್ರಪಂಚದ ಎಲ್ಲಾ ಮಹಿಳೆಯರು ಅದರ ಪ್ರಭಾವಕ್ಕೆ ಒಳಗಾಗುತ್ತಾರೆ ಮತ್ತು ಅದರಿಂದ ಕೃಷ್ಣನ ದೇಹದ ಸುವಾಸನೆಯ ಲೂಟಿಕೋರನಂತೆ ಅಂತೇಳಿ, ಅಂದ್ರೆ ಅಷ್ಟು ಪ್ರಭಾವ ಬೀರ್ತದೆ ಅವನ ಒಂದು ದೇಹದ ಒಂದು ಸುವಾಸನೆ ಅಂತೇಳಿ. ಅದರ ಪ್ರಭಾವಕ್ಕೆ ಸಂಪೂರ್ಣವಾಗಿ ಸಿಲುಕಿ ಮೂಗಿನ ಹೊಳ್ಳೆಗಳು ನಿರಂತರವಾಗಿ ಅದಕ್ಕಾಗಿ ಹಾತೊರೆಯುತ್ತದೆ. ಒಂದ್ಸಲ ಆ ಒಂದು ಆಗ್ರಾಣ ಮತ್ತೆ ಮತ್ತೆ ಆಗ್ರಾಣಿಸಬೇಕು ಅಂತ ಹಾತೊರೆಯುತ್ತದೆ. ಕೆಲವೊಮ್ಮೆ ಅವು ಅದನ್ನ ಪಡೆಯುತ್ತದೆ, ಮತ್ತೆ ಕೆಲವೊಮ್ಮೆ ಪಡೆಯುವುದಿಲ್ಲ. ಅವರು ಹಾಗೆ ಮಾಡಿದಾಗ ಹೊಟ್ಟೆ ತುಂಬಾ ಕುಡಿಯುತ್ತಾರೆ, ಆದರೂ ಅವರು ಇನ್ನೂ ಹೆಚ್ಚು ಹೆಚ್ಚು ಬಯಸ್ತಾರೆ. ಆದರೆ ಅವರು ಹಾಗೆ ಮಾಡದಿದ್ದರೆ ಬಾಯಾರಿಕೆಯಿಂದ ಸಾಯ್ತಾರೆ. ಅಂದ್ರೆ ಅದಕ್ಕೆ ಹಂಬಲಿಸಿ ಅದು ಸಿಗದಿದ್ದಾಗ ಅವರಿಗೆ ತಡ್ಕೊಳಿಕ್ ಆಗೋದಿಲ್ಲ. ಆ ರೀತಿ ಇಲ್ಲಿ ಹೋಲಿಕೆ ಮಾಡ್ತಾ ಇದ್ದಾರೆ. ನಾಟಕ ನಟ ಮದನ ಮೋಹನನು ಪ್ರಪಂಚದ ಮಹಿಳೆಯರನ್ನ ತನ್ನ ಗ್ರಾಹಕರಾಗಲು ಆಕರ್ಷಿಸುವ ಪರಿಮಳ ದ್ರವ್ಯಗಳ ಅಂಗಡಿಯನ್ನ ತೆರೆದಿದ್ದಾನೆ. ಅವನು ಪರಿಮಳ ದ್ರವ್ಯಗಳನ್ನ ಉಚಿತವಾಗಿ ತಲುಪಿಸುತ್ತಾನೆ, ಆದರೆ ಅವು ಮಹಿಳೆಯರನ್ನ ಕುರುಡರನ್ನಾಗಿ ಮಾಡುತ್ತವೆ. ಅವರು ಮನೆಗೆ ಹಿಂದಿರುಗುವ ಮಾರ್ಗವನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಮತ್ತೆ ಅಲ್ಲೇ ಸುತ್ತಾ ಇರ್ತಾರೆ. ಮನೆ ದಾರಿಯೇ ಅವರಿಗೆ ಅಂದ್ರೆ ಸಿಗ್ತಾ ಇಲ್ಲ. ಆ ರೀತಿ ಆಗ್ತದೆ ಅವನ ಒಂದು ಆಕರ್ಷಣೆ. ಭಗವಂತ ಸರ್ವಾಕರ್ಷಕ, ಭಗವಂತ ಆಕರ್ಷಿತ ಕೃಷ್ಣ ಅಂತ ಒಂದು ಅಂದ್ರೆ ಅವನ ಸುತ್ತಮುತ್ತಲಿನ ವಾತಾವರಣದಲ್ಲಿ ಅಷ್ಟೊಂದು ಇದ್ದವರನ್ನ ಅಷ್ಟೊಂದು ಆಕರ್ಷಿತರನ್ನಾಗಿಸ್ತಾನೆ ಅಂತ ಹೇಳ್ಕೊಂಡು ಶ್ರೀ ಚೈತನ್ಯ ಮಹಾಪ್ರಭು ಹೀಗೆ ಕೃಷ್ಣನ ದೇಹದ ವಾಸನೆಯಿಂದ ಕದ್ದ ತನ್ನ ಮನಸ್ಸು ಒಂದು ಬಂಬಲ್ ಬಿ ಅಂತೆ ಇಲ್ಲಿ ಮತ್ತು ಅಲ್ಲಿಗೆ ಓಡಿತು. ಭಗವಾನ್ ಕೃಷ್ಣನು ಕಾಣಿಸಿಕೊಳ್ಳುತ್ತಾನೆಂದು ಆಶಿಸುತ್ತಾ ಅವನು ಅಂದ್ರೆ ಒಂದು ಸಲ ಅವನಿಗೆ ಕೃಷ್ಣ ಕಾಣಿಸಿಕೊಂಡು ಮತ್ತೆ ಕಣ್ಮರೆಯಾದ ಹಾಗೆ ಆ ಒಂದು ಸಲ ಆ ಒಂದು ರುಚಿ ನೋಡಿದ ಒಂದು ಕಣ್ಣಿಗೆ ಇನ್ನೊಂದ್ಸಲ ನೋಡ್ಬೇಕು ಅಂತ ಆ ರೀತಿ ಮನಸ್ಸು ಆಚೀಚೆ ಓಲಾಡ್ತದೆ. ಆ ಭಗವಾನ್ ಕೃಷ್ಣನು ಕಾಣಿಸ್ಕೊಳ್ತಾನೆ ಅಂತ ಆಶಿಸ್ತಾ ಅವನು ಮರಗಳು ಮತ್ತು ಸಸ್ಯಗಳ ಬಳಿಗೆ ಓಡಿದನು. ಆದರೆ ಅವನಿಗೆ ಆ ಪರಿಮಳ ಮಾತ್ರ ಸಿಕ್ಕಿತು. ಸ್ವರೂಪ ದಾಮೋದರ ಮತ್ತು ರಮಾನಂದ ರಾಯ ಇಬ್ಬರು ಭಗವಂತನಿಗೆ ಹಾಡಿದರು. ಅವರು ಬೆಳಗಿನ ಜಾವದವರೆಗೂ ನೃತ್ಯ ಮಾಡಿ ಸಂತೋಷವನ್ನು ಅನುಭವಿಸಿದರು. ನಂತರ ಭಗವಂತನ ಇಬ್ಬರು ಸಹಚರರು ಅವನನ್ನು ಬಾಹ್ಯ ಪ್ರಜ್ಞೆಗೆ ತರಲು ಒಂದು ಯೋಜನೆಯನ್ನ ರೂಪಿಸಿದರು. ಅಂದ್ರೆ ಆ ರೀತಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ಅವರಿಗೆ ಜೊತೆಯಾಗಿ ಈ ಇಬ್ಬರು ರಮಾನಂದರಾಯರು ಮತ್ತು ಸ್ವರೂಪ ದಾಮೋದರ ಅವನಿಗೋಸ್ಕರ ಹಾಡಿ ಅವನನ್ನ ಬೆಳಗಿನ ಜಾವದವರೆಗೆ ಕೂಡ ನೃತ್ಯ ಮಾಡಿ ಸಂತೋಷವನ್ನ ಅನುಭವಿಸ್ತಾರೆ ಅಂತೆ. ಹಾಗೆ ಅವನನ್ನ ಈ ಹೊರಗಿನ ಪ್ರಜ್ಞೆಗೆ ಕರೆತರಲಿಕ್ಕೆ ಯೋಜನೆಯನ್ನ ರೂಪಿಸ್ತಾರೆ. ಹೀಗೆ ಶ್ರೀಲ ರೂಪ ಗೋಸ್ವಾಮಿಯ ಸೇವಕನಾದ ಕೃಷ್ಣದಾಸನಾದ ನಾನು, ಅಂದ್ರೆ ಇಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾ ಇದ್ದಾರೆ, ಈ ಅಧ್ಯಾಯದಲ್ಲಿ ಭಗವಂತನ ಲೀಲೆಗಳ 4 ವಿಭಾಗಗಳನ್ನ ಹಾಡಿದ್ದೇನೆ. ಭಗವಂತನು ತನ್ನ ತಾಯಿಯ ಮೇಲಿನ ಭಕ್ತಿ, ಅವನ ಹುಚ್ಚುತನದ ಮಾತುಗಳು, ರಾತ್ರಿಯಲ್ಲಿ ಗೋಡೆಗಳ ಮೇಲೆ ತನ್ನ ಮುಖವನ್ನ ಉಜ್ಜುವುದು ಮತ್ತು ಶ್ರೀ ಕೃಷ್ಣನ ಪರಿಮಳದ ಪ್ರತ್ಯಕ್ಷತೆಯಲ್ಲಿ ಅವನ ನೃತ್ಯ ಅಂತ ಹೇಳ್ಕೊಂಡು ಶ್ರೀ ಚೈತನ್ಯ ಮಹಾಪ್ರಭುಗಳು ಹೀಗೆ ಬಾಹ್ಯ ಪ್ರಜ್ಞೆಗೆ ಮರಳಿದರು. ನಂತರ ಅವರು ಸ್ನಾನ ಮಾಡಿ ಜಗನ್ನಾಥನನ್ನ ನೋಡಲು ಹೋದರು. ಶ್ರೀ ಕೃಷ್ಣನ ಲೀಲೆಗಳು ಅಸಾಧಾರಣವಾಗಿ ಅತೀಂದ್ರಿಯ ಶಕ್ತಿಯಿಂದ ತುಂಬಿರುತ್ತವೆ. ಅಂತಹ ಲೀಲೆಗಳ ವಿಶಿಷ್ಟ ಲಕ್ಷಣವೆಂದರೆ ಅವು ಪ್ರಾಯೋಗಿಕ ತರ್ಕ ಮತ್ತು ವಾದಗಳ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಹೇಳಿದ್ರೆ, ನಾವು ಇದನ್ನ ನಮ್ಮ ಈ ಒಂದು ಭೌತಿಕದ ಒಂದು ಲೆವೆಲ್ ಅಲ್ಲಿ ನಾವು ಅದನ್ನ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು
ಅಲೌಕಿಕವಾದದ್ದು ಅಂತ ಹೇಳ್ಕೊಂಡು. ಸೊ ಯಾರದ್ದಾದರೂ ಹೃದಯದಲ್ಲಿ ಕೃಷ್ಣನ ಮೇಲಿನ ಅಲೌಕಿಕ ಪ್ರೀತಿ ಜಾಗೃತವಾದಾಗ ಒಬ್ಬ ವಿದ್ವಾಂಸನೂ ಸಹ ಅವನ ಚಟುವಟಿಕೆಗಳನ್ನ ಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಯಾರ ಹೃದಯದಲ್ಲಿ ದೇವೋತ್ತಮ ಪ್ರೇಮ ಜಾಗೃತವಾಗಿದೆಯೋ ಆ ಶ್ರೇಷ್ಠ ವ್ಯಕ್ತಿಯ ಚಟುವಟಿಕೆಗಳು ಮತ್ತು ಲಕ್ಷಣಗಳನ್ನ ಅತ್ಯಂತ ವಿದ್ವಾಂಸರು ಸಹ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳ ಚಟುವಟಿಕೆಗಳು ನಿಸ್ಸಂದೇಹವಾಗಿ ಅಸಾಮಾನ್ಯವಾಗಿವೆ. ವಿಶೇಷವಾಗಿ ಅವರು ಹುಚ್ಚನಂತೆ ಮಾತನಾಡುತ್ತಾರೆ. ಆದ್ದರಿಂದ ಈ ಲೀಲೆಗಳ ಬಗ್ಗೆ ಕೇಳುವವನು ಲೌಕಿಕ ವಾದಗಳನ್ನ ಮಂಡಿಸಬಾರದು. ಅವನು ಪೂರ್ಣ ನಂಬಿಕೆಯಿಂದ ಲೀಲೆಗಳನ್ನ ಕೇಳಬೇಕು. ಈ ಮಾತುಗಳ ಸತ್ಯತೆಯ ಪುರಾವೆಗಳು ಶ್ರೀಮದ್ ಭಾಗವತದಲ್ಲಿ ಕಂಡು ಬರ್ತವೆ. ಅಲ್ಲಿ ಭ್ರಮರ ಗೀತೆ ಎಂದು ಕರೆಯಲ್ಪಡುವ 10ನೇ ಸ್ಕಂದದ ವಿಭಾಗದಲ್ಲಿ ಬಂಬಲ್ ಬೀಗೆ ಹಾಡು ಈ ಶ್ರೀಮತಿ ರಾಧಾರಾಣಿ ಕೃಷ್ಣನ ಮೇಲಿನ ಪರಮಾನಂದದ ಪ್ರೀತಿಯಲ್ಲಿ ಹುಚ್ಚನಂತೆ ಮಾತನಾಡ್ತಾಳೆ. ಅದು ಆ ಶ್ರೀಮದ್ ಭಾಗವತದ 10ನೇ ಸ್ಕಂದದ ಕೊನೆಯಲ್ಲಿ ಉಲ್ಲೇಖಿಸಲಾದ ದ್ವಾರಕಾದ ರಾಣಿಯರ ಹಾಡುಗಳು ಎಂಬ ಬಹಳ ವಿಶೇಷವಾದ ಅರ್ಥವನ್ನ ಹೊಂದಿವೆ. ಅವುಗಳನ್ನ ಅತ್ಯಂತ ವಿದ್ವಾಂಸರು ಸಹ ಅರ್ಥ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಭಗವಾನ್ ನಿತ್ಯಾನಂದ ಪ್ರಭುಗಳ ಸೇವಕನಾಗಿದ್ದರೆ ಮತ್ತು ಅವರ ಅನುಗ್ರಹ ಪಡೆದರೆ ಅವನು ಈ ಎಲ್ಲಾ ಪ್ರವಚನಗಳನ್ನ ನಂಬಬಹುದು. ಅಂದ್ರೆ ನಮ್ಗೆ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ, ಅರ್ಥ ಆಗ್ಬೇಕಿದ್ರೆ ಕೂಡ ಅದಕ್ಕೆ ಭಗವಂತನ ಒಂದು ಕೃಪೆ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯವಾಗುವುದು. ಅದು ಕೂಡ ಅಂತ ಒಂದು ಸೇವೆಯನ್ನ ನಾವು ಮಾಡಿದಾಗ ಮಾತ್ರ ಭಗವಂತನ ಅನುಗ್ರಹ ಪಡ್ಕೊಳ್ಬಹುದು. ಈ ವಿಷಯಗಳನ್ನ ನಂಬಿಕೆಯಿಂದ ಕೇಳಲು ಪ್ರಯತ್ನಿಸಿ, ಏಕೆಂದರೆ ಅವುಗಳನ್ನು ಕೇಳುವುದರಲ್ಲಿಯೂ ಸಹ ಅಪಾರ ಆನಂದವಿದೆ. ಆ ಶ್ರವಣವು ದೇಹ ಮತ್ತು ಮನಸ್ಸು ಮತ್ತು ಇತರ ಜೀವಿಗಳಿಗೆ ಸಂಬಂಧಿಸಿದ ಎಲ್ಲಾ ದುಃಖಗಳನ್ನು ಮತ್ತು ಸುಳ್ಳು ವಾದಗಳ ಅಸಂತೋಷವನ್ನು ಸಹ ನಾಶಪಡಿಸುತ್ತದೆ. ಅಂದ್ರೆ ಈ ಒಂದು ಭಗವಂತನ ಈ ಒಂದು ಅಲೌಕಿಕ ಒಂದು ಇದನ್ನ ನಾವು ಶ್ರವಣ ಮಾಡುವುದರಿಂದ ಕೂಡ ನಮ್ಮ ಜೀವನದ ದುಃಖಗಳನ್ನ ಕೂಡ ನಾವು ನಾಶಪಡಿಸಬಹುದು. ಶ್ರೀ ಚೈತನ್ಯ ಚರಿತಾಮೃತವು ನಿರಂತರವಾಗಿ ಹೆಚ್ಚು ಹೆಚ್ಚು ತಾಜಾವಾಗಿದೆ. ಅದನ್ನು ಮತ್ತೆ ಮತ್ತೆ ಕೇಳುವವನಿಗೆ ಹೃದಯ ಮತ್ತು ಕಿವಿಗಳು ಶಾಂತವಾಗುತ್ತವೆ. ಶ್ರೀ ರೂಪ ಮತ್ತು ಶ್ರೀ ರಘುನಾಥರ ಪಾದ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಯಾವಾಗಲೂ ಅವರ ಕರುಣೆಯನ್ನು ಬಯಸುತ್ತಾ ನಾನು ಕೃಷ್ಣದಾಸ ಅವರ ಹೆಜ್ಜೆಗಳನ್ನು ಅನುಸರಿಸಿ ಶ್ರೀ ಚೈತನ್ಯ ಚರಿತಾಮೃತವನ್ನ ಹೇಳುತ್ತೇನೆ ಅಂತೇಳಿ ಇಲ್ಲಿ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಅವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಚೈತನ್ಯ ಚರಿತಾಮೃತಂ ಕಿ ಜೈ. ಶ್ರೀ ಚೈತನ್ಯ ಮಹಾಪ್ರಭು ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಧನ್ಯವಾದಗಳು. ಹರೇ